ನಂದಿ ರಥಯಾತ್ರೆ ಇದೀಗ ರಾಜ್ಯಾದ್ಯಂತ ಸಂಚರಿಸಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಸತ್ಯದ ಮಣ್ಣಿಗೆ ಆಗಮಿಸಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ರಥಯಾತ್ರೆಯ ಉದ್ಘಾಟನಾ ಸಮಾರಂಭ ನೆರವೇರಿದೆ. ಈ ರಥಯಾತ್ರೆಗೆ ಚಾಲನೆ ನೀಡುವವರು ಡಾಕ್ಟರ್ ಸಚಿನ್ ಶಂಕರ್ ಹಾರಗೆರೆ. ರಥಯಾತ್ರೆ ಮುಖ್ಯ ರಸ್ತೆಯಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಈಗ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರನ ಸಚಿನ್ ಶಂಕರ್ ಹಾರಗೆರೆ ಹಾಗೆ ನಮ್ಮೊಂದಿಗೆ ಎರಡನೇಯ ಸಂಸ್ಥಾನದ ಸಹೋದರಿಯರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಮುಂದೆ ನಂದಿ ರಥಯಾತ್ರೆಗೆ ಚಾಲನೆಯನ್ನ ನೀಡಬೇಕಾಗಿ ನಂದಿ ಮಹಾರಾಜ್ಗೆ ಶ್ರೀಪಾದಂಗಳವರ ಕವಿತಾವಳಿಗಳಿಗೆ ನುಡಿಸುತ್ತಾ ಈ ಸಂಚಾರವು ನಮ್ಮ ಜಿಲ್ಲೆಯಲ್ಲಿ ಗೋಕ್ರಾಂತಿಯನ್ನು ತರಲಿ, ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಹಾರೈಸುತ್ತಾ
Thank you.
ಸಾವಿನ ಅರಿವಿಲ್ಲದ ರಾಕ್ಷಸರ ಕಳುವಿಗೆ ಹಸುವಿನ ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಸ್ವಾರಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳ್ಳನೂದುವ ಕೊಳ್ಳನೂದುವ ಕೃಷ್ಣ ಕೊಳ್ಳನೂದುವ ಕೊಳ್ಳನೂದುವ ಕೃಷ್ಣ ಕೊಳ್ಳನೂದುವ
ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಈ ಮಹಾದೇವನ ಸನ್ನಿಧಿಗೆ ಮಹಾದೇವನ ವಾಹನವಾದ ನಂದಿಯ ಆಗಮನವಾಗಿದೆ, ನಂದಿ ಯಾತ್ರೆಯ ಮುಖಾಂತರ. ಇಂತಹ ಸುಸಂದರ್ಭದಲ್ಲಿ ಈ ಗೋಸೇವಾ ಗತಿವಿಧಿ ಕರ್ನಾಟಕ, ರಾಧಾ ಸುರಭಿ ಗೋಮಂದಿರ, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಮತ್ತು ನಂದಿ ಯಾತ್ರೆ ಸಂಚಲನಾ ಸಮಿತಿ ಪುತ್ತೂರು ಆಶ್ರಯದಲ್ಲಿ ಇದೆ. ಈಗಾಗಲೇ ಬಹಳ ಅದ್ಧೂರಿಯಾಗಿ ಹಾಗೂ ಯಶಸ್ವಿಯಾಗಿ ದರ್ಬೆ ವೃತ್ತದಿಂದ ಮೆರವಣಿಗೆ ಮುಖಾಂತರ ಆಗಮಿಸಿದ ನಂದಿ ಯಾತ್ರೆ ಜೊತೆಗೆ ಇಲ್ಲಿ ಆಗಮಿಸತಕ್ಕಂತಹ ನಮ್ಮ ಮೆರವಣಿಗೆ ಉದ್ದಕ್ಕೂ ನಮ್ಮೊಂದಿಗಿದ್ದು ಆಗಮಿಸಿದ ಎಲ್ಲ ಹಿಂದೂ ಬಾಂಧವರಿಗೆ, ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ನಿಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಒಪ್ಪಿಕೊಂಡಿರತಕ್ಕಂಥ ಮಿತ್ರರಾದ ಶ್ರೀ ಗೋಪಾಲಕೃಷ್ಣ ಭಟ್, ಮ್ಯಾನೇಜಿಂಗ್ ಡೈರೆಕ್ಟರ್ ದ್ವಾರಕಾ ಸಮೂಹ ಸಂಸ್ಥೆಗಳು ಪುತ್ತೂರು. ಇವರು ಪುತ್ತೂರಿನಲ್ಲಿ ಜನಪ್ರಿಯ ಬಿಲ್ಡರ್ ಆಗಿ, ದ್ವಾರಕಾ ಕನ್ಸ್ಟ್ರಕ್ಷನ್ನ ಮಾಲಕರಾಗಿ ನಮಗೆಲ್ಲರಿಗೂ ಪರಿಚಿತರಾಗಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹರಿ ಓಂ ಹರಿ ಓಂ. ಈ ನಂದಿ ಯಾತ್ರೆಯ ಉದ್ದೇಶ ಏನಂತ ಹೇಳಿದರೆ, ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಕೃಷಿ ಆಧಾರಿತ ನಮ್ಮ ಜೀವನ ಪದ್ಧತಿಯಲ್ಲಿ ನಂದಿಯ ಮತ್ತು ದನದ ಅಂದರೆ ಹಸುವಿನ, ಗೋವಿನ ಮಹತ್ವವು ನಮಗೆಲ್ಲರಿಗೂ ಅರಿವಾಗಬೇಕು. ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಂದಿ ರಥಯಾತ್ರೆಯನ್ನು ರಾಧಾ ಸ್ವರೂಪಿ ಗೋಮಂದಿರ ಮತ್ತು ಗೋಸೇವಾ ಗತಿವಿಧಿ ಕರ್ನಾಟಕ ಇವರ ವತಿಯಿಂದ ಕರ್ನಾಟಕಾದ್ಯಂತ, ರಾಜ್ಯಾದ್ಯಂತ ಸಂಚರಿಸಿ ಇವತ್ತು ಪುತ್ತೂರಿಗೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕರೆಗೆ ಹೋಗೊಟ್ಟು ನಮಗೆ ಆಶೀರ್ವಚನ ನೀಡಲಿಕ್ಕಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ನಮ್ಮ ಸ್ವಾಮೀಜಿಗಳು, ನಮ್ಮ ಶ್ರೀ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಇಲ್ಲಿಗೆ ಚಿತ್ತೈಸಿದ್ದಾರೆ, ನಮ್ಮ ವೇದಿಕೆಯಲ್ಲಿ ಇವತ್ತು ವಿರಾಜಮಾನರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ನಮಗೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ಹಾಗೂ ಜನಪ್ರಿಯರಾಗಿ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮತ್ತು ಎಲ್ಲರೂ ಕೂಡ ಎಲ್ಲರೂ ಕೂಡ ಅವರ ಭಾಷಣಗಳನ್ನು, ವಿಡಿಯೋಗಳನ್ನು ನೋಡಿರ್ತೀರಿ. ಬಹಳ ಪ್ರಬಲವಾಗಿ ತಮ್ಮ ವಿಚಾರವನ್ನು ತಾವು ಮಂಡಿಸ್ತಕ್ಕಂಥ ವಿಚಾರವನ್ನು ಮನದಟ್ಟಾಗುವಂತೆ ಮಾತಾಡ್ತಕ್ಕಂಥ ಒಬ್ಬರು ವಾಗ್ಮಿ, ಚಿಂತಕರು, ನಮ್ಮ ಆತ್ಮೀಯ ಮಿತ್ರರಾದ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಲೇಖಕರು ಮತ್ತು ಧಾರ್ಮಿಕ ಹಿತಚಿಂತಕರು. ಅವರು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ದಿಕ್ಸೂಚಿ ಭಾಷಣವನ್ನು ನಮ್ಮ ಎದುರಿಗೆ ಮಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ಪ್ರಸನ್ನ ಮಾರ್ತಾ ಇವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ವೇದಿಕೆಯಲ್ಲಿ ಇವತ್ತು ಇಡೀ ಈ ನಂದಿ ಯಾತ್ರೆಯ ರೂವಾರಿಗಳು ಅಂತ ಹೇಳಬಹುದು, ನಂದಿ ಯಾತ್ರೆಗಳ ರೂವಾರಿಗಳಾದ ನಮ್ಮ ಮಿತ್ರರು, ಬಹಳ ಕೆಲವು ವರ್ಷಗಳಿಂದ ನನಗೆ ಅವರು ತುಂಬ ಪರಿಚಿತರು. ನಮ್ಮ ಭರತ್ ಭೂಷಣ್ ಅವರು, ಭಕ್ತಿಭೂಷಣ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ರಥಯಾತ್ರೆಯ
ದರ್ಬೆ ವೃತ್ತದಲ್ಲಿ ರಥಯಾತ್ರೆ ಉದ್ಘಾಟನೆಯನ್ನು ಮಾಡಿದಕ್ಕಂತಹ ಮಿತ್ರರಾದ ಡಾಕ್ಟರ್ ಸಚಿನ್ ಶಂಕರ್ ಹಾರೇಕರೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಸ್ವಾಗತ. ಇವರಿಗೆ ಶ್ರೀ ನಾಗೇಶ್ TS ಇವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಪುನಃ ಇನ್ನೊಮ್ಮೆ ಇಲ್ಲಿ ಆಗಮಿಸಿದ ಎಲ್ಲ ಸಮಸ್ತ ಗೋಭಕ್ತರು, ನಂದಿ ಭಕ್ತರು, ಹಿಂದೂ ಧಾರ್ಮಿಕ ಅಭಿಮಾನಿಗಳು, ಹಿಂದೂ ಬಾಂಧವರಿಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಬಯಸ್ತೀನಿ. ಯಾಕೆಂದರೆ ನಿಮ್ಮಿಂದಾಗಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ರೂಪುಗೊಂಡಿದೆ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಜೈ ಶ್ರೀರಾಮ್. ತಮಗೂ ಸ್ವಾಗತ. ಇದೀಗ ನಂದಿಗೀತೆ ಹಾಡುವವರು ಗುರುಪ್ರಿಯ ನಾಯಕ್. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ, ನಿನ್ನ ನೆಲೆ ಶಿವಾಲಯ. ನಂದಿ ಎನ್ನುವ ಗೋವ ಸ್ಮರಿಸುತ್ತ ಯಾತ್ರೆಗೈದರು ಭಕ್ತರು, ನಂದಿ ಯಾತ್ರೆಯು ಸಾಗೋ ವೈಭವ ನೋಡ ಬನ್ನಿರಿ ಎಲ್ಲರೂ. ದೇವ ನೋಡುತ್ತ ಧ್ಯಾನ ಮಾಡುತ್ತ ಶಿವನ ನೋಡುವ ಕಂಗಳು, ನಂದಿ ಮಂಟಪ ಏರಿ ಕುಳಿತಿಹ ಶಿವನ ಪ್ರೀತಿಯ ಆಕಳು, ಶಿವನ ಪ್ರೀತಿಯ ಆಕಳು. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ, ನಿನ್ನ ನೆಲೆ ಶಿವಾಲಯ. ಹಿಂದೂ ದೇಶದ ನಂದಿ ಗೋವಿಗೆ ಪೂಜ್ಯ ಭಕ್ತಿಯ ಸ್ಥಾನವು, ಸಿಂಧು ಸ್ಥಾನದಿ ದೇವ ಮಾತೆಯ ನಂದಿ ನಮ್ಮಯ ಮೂಲವು. ತಳಿಯ ಉಳಿಸಿ ಬೆಳೆಸಿ ಎನ್ನಲು ಸಾಗುತ್ತಿಹುದು ಯಾತ್ರೆಯು, ಹಲವು ಚಿಂತನ ಮಂಥನವಿದು ಯಾತ್ರೆಯೊಳಗಡೆ ಅಡಗಿದೆ, ಯಾತ್ರೆಯೊಳಗಡೆ ಅಡಗಿದೆ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ, ನಿನ್ನ ನೆಲೆ ಶಿವಾಲಯ. ಕೈಲಾಸದ ಶಿವನ ಅಕ್ಕರೆ ಪಡೆದ ಗೋವಿದು ನಂದಿಯು, ಭೂಮಿಯಲ್ಲಿ ಗೋಮಾತೆ ಪೂಜಿಪರು ಜನ ಪ್ರೀತಿಯು. ದೇವದೇವಿ ಪುರಾಣದಲ್ಲೂ ಪೂಜನೀಯವು ನಂದಿಯೇ, ಮಾತೃಸ್ಥಾನದ ಮನದ ಒಡಲಲ್ಲಿ ನೆಲೆಯ ನಿಂತ ಭದ್ರೆಯೇ, ನೆಲೆಯ ನಿಂತ ಭದ್ರೆಯೇ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ, ನಿನ್ನ ನೆಲೆ ಶಿವಾಲಯ. ನಮ್ಮ ನೆಲದಲ್ಲಿ ನಮ್ಮ ಜಗದಲ್ಲಿ ಉಳಿಯಬೇಕು ನಂದಿಯು, ನಮ್ಮ ಮಣ್ಣಲ್ಲಿ ಬದುಕಬೇಕು ಆಗಬಾರದು ಬಂದಿಯು. ಗೋವ ಬಳಕೆಯ ಗವ್ಯ ವಸ್ತುವ ತಿಳಿಯಬೇಕು ಮಾನವ, ಬಂದು ಸೇರಲಿ ಗ್ರಾಮ ಗ್ರಾಮದಿ ನಂದಿ ಯಾತ್ರೆಗೆ ಸ್ವಾಗತ,
ನಂದಿ ಯಾತ್ರೆಗೆ ಸ್ವಾಗತ, ನಂದಿ ಯಾತ್ರೆಗೆ ಸ್ವಾಗತ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದುವಾಲಯ, ನಂದಿ ನೆನ್ನುವ ಪೂಜ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ ದೇವತೆ ನಿನ್ನ ನೆಲೆ ಶಿವಾಲಯ. ನಂದಿ ನೆಲೆ ಶಿವಾಲಯ, 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 ನಂದಿ ನೆಲೆ ಶಿವಾಲಯ. ಧನ್ಯವಾದಗಳು. ಇದೀಗ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ಹರಸಬೇಕಾಗಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀಪಾದಂಗಳವರು, ಶ್ರೀ ಎಡನೀರು ಸಂಸ್ಥಾನ ಕಾಸರಗೋಡು ಇವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಅತಸೀ ಕುಸುಮಪ್ರಕಾಶಂ ದಿಗ್ವಾಸಸಂ ಕನಕಭೂಷಣಭೂಷಿತಾಂಗಂ ವಿಶಿಷ್ಟಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗೋಸೇವಾ ಗತಿವಿಧಿ ಕರ್ನಾಟಕ, ರಾಧಾ ಸುರಭಿ ಗೋಮಂದಿರ, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ಹಾಗೂ ನಂದಿ ರಥಯಾತ್ರೆ ಸಂಚಾಲನ ಸಮಿತಿ ಪುತ್ತೂರು ಇದರ ಜಂಟಿ ಆಭಿಮುಖ್ಯದಲ್ಲಿ ಇವತ್ತು ನಂದಿ ರಥಯಾತ್ರೆ ಪುತ್ತೂರಿನ ಸೀಮೆಯ ಒಡೆಯ ಮಾಲಿಂಗೇಶ್ವರನ ಸನ್ನಿಧಿಗೆ ಇವತ್ತು ಬಂದು ತಲುಪಿದೆ. ಬಹಳಷ್ಟು ಅರ್ಥಪೂರ್ಣವಾಗಿ ಈ ನಂದಿ ರಥಯಾತ್ರೆ ಇವತ್ತು ರಾಜ್ಯಾದ್ಯಂತ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದೆ. ಗಾವೋ ವಿಶ್ವಸ್ಯ ಮಾತರಂ ಅಂತ ನಮ್ಮ ವೇದಗಳು ನಮಗೆ ತಿಳಿಸಿದಂಥ ಒಂದು ಮಾತದು. ನಮ್ಮ ದೇಶದಲ್ಲಿ ಸನಾತನ ಧರ್ಮದಲ್ಲಿ ನಾವು ಗೋವನ್ನು, ಗೋ ಸಂಪತ್ತನ್ನು ನಾವು ತಾಯಿ ಅನ್ನೋದಾಗಿ ನಾವು ಪೂಜಿಸ್ತೇವೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದಾರಭ್ಯ ಅವನ ಆಯುಸ್ಸಿನ ಒಂದು ಸಣ್ಣ ಭಾಗದಲ್ಲಿ ಅಷ್ಟೇ ತಾಯಿಯ ಹಾಲನ್ನು ಉಂಡರು. ಆ ನಂತರದಲ್ಲಿ ತನ್ನ ಜೀವಮಾನದ ಕೊನೆಯವರೆಗೂ ಕೂಡ ಗೋಮಾತೆಯ ಹಾಲನ್ನುಂಡು ಜೀವಿಸ್ತಾನೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಬಹಳ ಪವಿತ್ರವಾಗಿ ಪೂಜಿಸುವಂಥ ಒಂದು ತಾಯಿ ಆ ಗೋಮಾತೆ. ಸುಭಾಷಿತ ಒಂದು ಹೇಳ್ತದೆ, ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ ಅಂತ. ಎಲ್ಲಿ ವೇದಗಳಿಂದ ಜ್ಞಾನವು ಪ್ರಕಾಶಿಸಲ್ಪಡ್ತದೋ, ಎಲ್ಲಿ ಸರ್ವ ಜೀವಿಗಳು ಕೂಡ ಪ್ರೀತಿಸಲ್ಪಡ್ತದೋ, ಯಾವ ಭೂಮಿ ತೀರ್ಥಗಳಿಂದ ಪಾವನವಾಗಿದೆಯೋ ಅದೇ ಭಾರತ ಅನ್ನೋದಾಗಿ ಪರಿಗಣಿಸಲ್ಪಡ್ತದೆ. ಹಾಗಿರುವಾಗ ನಮ್ಮ ಸಂಸ್ಕೃತಿ ಅನ್ನೋದು ಅದು ಅತ್ಯಂತ ಉನ್ನತವಾದಂಥ ಒಂದು ಸಂಸ್ಕೃತಿ. ನಾವು ಗಿಡ ಮರಗಳಲ್ಲಿ ದೇವರನ್ನು ಕಾಣ್ತೇವೆ, ಪ್ರಾಣಿ ಪಕ್ಷಿಗಳಲ್ಲಿ ನಾವು ದೇವರನ್ನು ಕಾಣ್ತೇವೆ. ಅದರಲ್ಲೂ ಮುಖ್ಯವಾಗಿ ಆ ಗೋಮಾತೆಯಲ್ಲಿ ನಾವು 33 ಕೋಟಿ ದೇವತೆಗಳನ್ನು ನಾವು ಕಂಡು ನಾವು ಆರಾಧಿಸ್ತೇವೆ. ಈ ರೀತಿಯಾಗಿ ಸರ್ವ ವಿಧದಿಂದಲೂ ಪೂಜಿಸಲ್ಪಡುವಂಥ ಮತ್ತು ಮಾನಿಸಲ್ಪಡುವಂಥ ಒಂದು ಸಂಪತ್ತು ನಮ್ಮ ದೇಶದ ಗೋ ಸಂಪತ್ತು. ನಮ್ಮ ಭಾರತ ದೇಶ ಕೃಷಿ ಆಧಾರಿತವಾದಂಥ ಒಂದು ದೇಶ. ನಮ್ಮ ಕೃಷಿ ಗೋ ಸಂಪತ್ತನ್ನು ಆಧರಿಸಿರುವಂಥ ಒಂದು ಸಂಸ್ಕೃತಿ ಅದು. ಇವತ್ತು ಬಹಳಷ್ಟು
ಅದರ ಉಪಯೋಗ ಇರ್ಬೋದು, ಅದರ ಬಳಕೆಗಳಿರ್ಬೋದು ಇವತ್ತು ಕಮ್ಮಿ ಆಗ್ತಾಯಿದೆ. ಈ ಎಲ್ಲ ದೃಷ್ಟಿಯಿಂದ ಕೂಡ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಒಂದು ಸಲುವಾಗಿ ಗೋಕೃಷಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಗೋಪಾಲನೆ ಇರ್ಬೋದು, ಈ ರೀತಿಯ ಧಾರ್ಮಿಕವಾದಂಥ ಮತ್ತು ಇನ್ನಿತರ ಜಾಗೃತಿಯನ್ನು ಮೂಡಿಸುವ ಒಂದು ಸಲುವಾಗಿ ಇವತ್ತು ಈ ಯಾತ್ರೆ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದೆ. ಕೆಲವು ನಮಗೆ ಬಹಳಷ್ಟು ಖೇದವಾಗುವಂತಹ ವಿಷಯಗಳು ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಡೆಯುವುದನ್ನು ನಾವು ಕಾಣ್ತೇವೆ. ನಮ್ಮ ಜೀವನ ಪೂರ್ತಿ ನಮ್ಮನ್ನು ಹಾಲುಣಿಸಿ ಬೆಳೆಸುವಂತಹ ಆ ಗೋಮಾತೆಯನ್ನು ನಾವು ಸಂರಕ್ಷಿಸುವಂಥ ಒಂದು ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ನಾವು ಕೈಗೊಳ್ಳಬೇಕಾಗಿದೆ. ರಾಜ್ಯದಲ್ಲಿರ್ಬೋದು, ರಾಜ್ಯದ ಹೊರತಾಗಿರ್ಬೋದು, ಯಾವುದೇ ಪಕ್ಷಗಳ ಸರ್ಕಾರಗಳು ಬಂದರೂ ಕೂಡ ಅವರ ಯಾವುದೇ ರೀತಿಯ ಓಲೈಕೆ ರಾಜಕಾರಣಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಪ್ರತಿ ಸರ್ಕಾರಗಳು ಕೂಡ ನಿರಂತರವಾಗಿ ಗೋಹತ್ಯೆಯನ್ನು ನಿಷೇಧಿಸುವಂತಹ ಒಂದು ಕಾನೂನನ್ನು ಜಾರಿಯಲ್ಲಿ ತಂದರೆ ಮತ್ತು ಅದು ಜಾರಿಯಲ್ಲಿ ಇಟ್ಟರೆ ಖಂಡಿತವಾಗಿಯೂ ನಮ್ಮ ದೇಶ ಇನ್ನಷ್ಟು ಸುಭೀಕ್ಷವಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ಬಹಳಷ್ಟು ಬೇರೆ ಬೇರೆ ಕಾರಣಗಳಿಂದ ಅದು ನಡೀತಾ ಇಲ್ಲ. ಅದು ನಮಗೆ ಬಹಳ ಖೇದವಾದಂತಹ ವಿಷಯ. ನಾವು ಬಹಳಷ್ಟು ವೃತ್ತಪತ್ರಿಕೆಗಳಲ್ಲಿ ನಾವು ದಿನೇ ದಿನೇ ಅಂತಹ ಸುದ್ದಿಗಳನ್ನು ನಾವು ಓದ್ತಾ ಇದ್ದೇವೆ. ಅಂತಹ ಮನಸ್ಸುಗಳು ಕೂಡ ಬದಲಾಗಬೇಕಿದ್ದರೆ ಇಂಥ ಯಾತ್ರೆಗಳು ರಾಜ್ಯಾದ್ಯಂತ ದೇಶಾದ್ಯಂತ ನಡೆದರೆ ನಮ್ಮ ಗೋಮಾತೆಯ ಬಗ್ಗೆ, ನಮ್ಮ ಗೋಸಂಪತ್ತಿನ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಜಾಗೃತಿ ಉಂಟಾಗಲಿಕ್ಕೆ ಅದು ಕಾರಣ ಆಗ್ತದೆ. ಇವತ್ತು ಅಂತಹ ಒಂದು ಯಾತ್ರೆಯನ್ನು ಕೈಗೊಂಡು ಅದನ್ನು ಈ ಪುತ್ತೂರಿನವರೆಗೂ ತಂದು ಇಲ್ಲಿ ಪುತ್ತೂರಿನ ಜನತೆ ಇದರಲ್ಲಿ ಭಾಗವಹಿಸುವಂತೆ, ಇದರ ಪುಣ್ಯವನ್ನು ಪಡೆಯುವಂತೆ ಮಾಡಿದಂತಹ ಎಲ್ಲ ಇದರ ಸಮಾಜ ಬಾಂಧವರಿಗೆ, ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಹೃದಯವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಅಂತ ಶ್ರೀಮತಿ ವಸಂತಲಕ್ಷ್ಮಿಯವರು ಈ ಕಾರ್ಯಕ್ರಮದ ಬಗ್ಗೆ ನನಗೆ ಬರಬೇಕು ಅನ್ನೋದಾಗಿ ಕೇಳಿಕೊಂಡರು. ಭಾಳ ಒತ್ತಡಗಳಿದ್ದರೂ ಕೂಡ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಖಂಡಿತವಾಗಿಯೂ ಇವತ್ತು ಈ ಕಾರ್ಯಕ್ರಮ ನೋಡಿ ಭಾಳಷ್ಟು ಸಂತೋಷಗೊಂಡಿದ್ದೇವೆ. ಯಾಕಂದರೆ ಈ ಹೊತ್ತಿನಲ್ಲಿ ಎಷ್ಟು ಜನಗಳು ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಿದ್ರೆ, ಇದನ್ನು ಅನುಸರಿಸಬೇಕಿದ್ರೆ ನಾವು ಪೂಜಿಸುವಂತಹ ನಮ್ಮ ಗೋಮಾತೆಯ ಶಕ್ತಿ ಏನಿರ್ಬೋದು ಅನ್ನೋದು ನಮಗೆ ಅರ್ಥ ಆಗ್ತದೆ. ಆ ಶಕ್ತಿ ಇನ್ನಷ್ಟು ಹೆಚ್ಚಲಿ, ಆ ತಾಯಿ ಎಲ್ಲರನ್ನು ಕೂಡ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಡಾಕ್ಟರ್ ಸಚಿನ್ ಶಂಕರ್ ಹಾರೇಕರೆ ಅವರಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡುವಂಥ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರಿದ್ದಾರೆ. ಯಾತ್ರೆಯ ಎಲ್ಲ ದಿನಗಳಲ್ಲಿ ಕೂಡ ಅದರ ಜೊತೆಗೆ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಭಕ್ತಿ ಭೂಷಣ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಶ್ರೀ ಅವಿನಾಶ್ ಪ್ರವೀಣ್ ಸರಳಾಯ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪುತ್ತೂರಿನ ಮಾಜಿ ಶಾಸಕರು ಕೂಡ ಈ ಯಾತ್ರೆಯಲ್ಲಿ ನಿರಂತರವಾಗಿ ಅಲ್ಲಿಂದ ಇಲ್ಲಿವರೆಗೆ ತೊಡಗಿಕೊಂಡಿದ್ದಾರೆ. ಅದರಂತೆ ಎಲ್ಲ ಜೊತೆಯಲ್ಲಿ ಬಂದಂತಹ ಎಲ್ಲ ಹಿಂದೂ ಬಾಂಧವರು ಎಲ್ಲರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸೀಮೆಯ ಒಡೆಯ ಶ್ರೀ ಮಾಲಿಂಗೇಶ್ವರ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಯಾತ್ರೆಗೆಲ್ಲ ಶುಭವನ್ನು ಹಾರೈಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅನ್ಯ ಕಾರ್ಯದ ನಿಮಿತ್ತ ಸ್ವಾಮೀಜಿಯವರು ತೆರಳುತ್ತಾ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಗಳು. ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ
ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದ್ರೆ, ಬೆಂಗಳೂರಿನ ರೈಲ್ ನಿಲ್ದಾಣದ ಪಕ್ಕದಲ್ಲಿ ವಿವೇಕಾನಂದರು ಧ್ಯಾನ ಮಾಡಿದಂಥ ಒಂದು ಸ್ಥಳ ಇದೆ. ಅಲ್ಲಿ ವಿವೇಕಾನಂದರ ಮೂರ್ತಿ ಇದೆ. ಅಲ್ಲೊಂದು ಕೆಳಗಡೆ ಅವರ ವಾಕ್ಯ ಇದೆ, ಹಿಂದಿಯಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅವರು ಅದರಲ್ಲಿ ಬರೀತಾರೆ, ಭಾರತ ರಾಜಕೀಯ ಮತ್ತು ಸಾಮಾಜಿಕ ಸಂಘರ್ಷದಲ್ಲೇ ತೊಡಗಿಕೊಂಡ್ರೆ ಸರ್ವನಾಶ ಆಗ್ತದೆ. ಭಾರತ ಭಗವಂತನ ಅನ್ವೇಷಣೆಯಲ್ಲಿ ತೊಡಗಿದರೆ ಅದು ವಿಶ್ವಗುರು ಆಗ್ತದೆ, ಮತ್ತು ಅಮರತ್ವವನ್ನು ಪಡೀತದೆ ಅಂತ ಹೇಳುವಂಥ ಒಂದು ವಾಕ್ಯ ಇದೆ. ನಂದಿ ರಥಯಾತ್ರೆ ಈ ರೀತಿ ಅನೇಕ ಸಜ್ಜನ ಶಕ್ತಿಗಳು ಜೊತೆಗೆ ಸೇರಿಕೊಂಡು, ಅನೇಕ ಸಂಘಟನೆಗಳಿರ್ಬೋದು, ಸಜ್ಜನ ಸಂಘಟನೆಗಳು ಸೇರಿಕೊಂಡು ಇವತ್ತು 76ನೇ ದಿನಕ್ಕೆ ನಡೀತಾ ಇದೆ. ಇದರ ಉದ್ದೇಶದಲ್ಲಿ ಸಾಮಾನ್ಯ ಗೋವು ಅಂತ ಹೇಳಿದ ತಕ್ಷಣ ನಮಗೆ ಅನೇಕ ಋಣಾತ್ಮಕ ಸಂಗತಿಗಳೇ ಕಣ್ಣ ಮುಂದೆ ಬಂದುಬಿಡ್ತದೆ. ಆದರೆ ಅನೇಕ ಧನಾತ್ಮಕ ಸಂಗತಿ ಇದೆ. 16 ವರ್ಷದ ಹಿಂದೆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ಇಡೀ ದೇಶದಲ್ಲಿ ನಡೀತು. ಗ್ರಾಮದ ಪ್ರತಿ ಮನೆಯಲ್ಲಿ ಗೋವಿದ್ದರೆ ವಿಶ್ವಕ್ಕೆ ಮಂಗಲ ಉಂಟಾಗ್ತದೆ. ಅದರ ನಂತರ ಪೂಜ್ಯ ಸೀತಾರಾಮ್ ಕೆದ್ಲಾಯರು ಇಡೀ ದೇಶದಲ್ಲಿ 25,000 ಕಿಲೋಮೀಟ್ರ್ 3 ವರ್ಷ ನಡೆದರು. ಪ್ರತಿ ದಿನ ಸಂಜೆ ಒಂದು ಈ ರೀತಿ ಸಭಾ ಕಾರ್ಯಕ್ರಮದಲ್ಲಿ ಗೋವಿನಿಂದ ಜನ ಒಂದು ಸಂಪತ್ತು. ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಗಾಂಧೀಜಿಯವರ ಶಿಷ್ಯ ಧರ್ಮಪಾಲ್ ಬ್ಯೂಟಿಫುಲ್ ಟ್ರೀ ಅಂತ ಪುಸ್ತಕದಲ್ಲಿ ಬರೀತಾರೆ. ಯಾವ ರೀತಿ ಇತ್ತು ಬ್ರಿಟಿಷ್ ಇಲ್ಲಿ ಬಂದಾಗ ಗುರುಕುಲ ಶಿಕ್ಷಣ ಪದ್ಧತಿ. ಇವತ್ತು ನಮಗೆ 4 ಗೋಡೆ ಮಧ್ಯೆ ಹಳದಿ ಬಸ್ಸಲ್ಲಿ ಹಾಕಿ ಒಂದು ಶಿಕ್ಷಣ ಪದ್ಧತಿ ಇದೆ. ಆದರೆ ಧರ್ಮ ಅಂದರೆ ಅದು ಧಾರಣೆ ಮಾಡುವಂಥದ್ದು, ಪ್ರಕೃತಿಯ ಜೊತೆ ಇರುವಂಥದ್ದು. ಆ ರೀತಿ ಗೋವಿನ ಜೊತೆ ಸತ್ಯಕಾಮ ಜಾಬಾಲನ ಕಥೆಯೂ ಬರ್ತದೆ. ಅವನು ಒಂದು ನಂದಿ ಮತ್ತು 100 ಗೋವನ್ನು ಕೊಟ್ಟು ಇದು 1000 ಆದಮೇಲೆ ಬಾ ಅಂತ ಗುರುಗಳು ಹೇಳ್ತಾರೆ. ಆ ರೀತಿ ನಂದಿ ಜೊತೆ ಸಂವಾದ ಮಾಡ್ತಾ ಅದು 1000 ಆದಮೇಲೆ ನಂದಿಯೇ ಹೇಳ್ತದಂತ ಹೋಗುವಂಥ ಪಂಡಿತ ಆಗ್ತಾನೆ ಅವನು. ಈ ರೀತಿಯ ಒಂದು ಜನಶಕ್ತಿ ಸಂಪತ್ತು ಅದು ವಿಕಾಸ ಆಗಬೇಕಾದ್ರೆ ಗೋವು ಜೊತೆಗಿರಬೇಕು. ಜಮೀನು ಭೂಮಿ ಸಂಪತ್ತು, ವಿಜ್ಞಾನಿಗಳು ಹೇಳ್ತಾರೆ 1 kg ಸೆಗಣಿ ಬಿದ್ದರೆ 7 ಲೀಟ್ರ್ ನೀರು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಬರ್ತದೆ ಅಂತ. ನಮ್ಮ ರಥಯಾತ್ರೆಯಲ್ಲೂ ನಿನ್ನೆ ಮೊನ್ನೆ ಬಸವರಾಜ್ ಬಿರಾದಾರ್ ಇದ್ದರು. MSc ಅಗ್ರಿಕಲ್ಚರ್ ಮಾಡಿ ಕೃಷಿ ಇಲಾಖೆಯಲ್ಲಿ 10 ವರ್ಷ ಕೆಲಸ ಮಾಡಿ ಈಗ ಸೇವ್ ಸಾಯಿಲ್ ಅಂತ ಜಗದಿ ವಾಸುದೇವ್ ಅವರ ಮಣ್ಣು ಉಳಿಸಿ ಸ್ವಯಂ ಸೇವಕರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬಿಜಾಪುರದಲ್ಲಿ 75 ಜೋಡಿ 80 ಜೋಡಿ ಎತ್ತಿನ ಜೊತೆಗೆ ನಂದಿ ರಥವನ್ನು ಸ್ವಾಗತ ಮಾಡಿ ದೊಡ್ಡ ಸಭೆ ಮಾಡಿದ್ರಲ್ಲಿ. ಅನೇಕ ಸ್ಥಾನಗಳಲ್ಲಿ ಗ್ರಾಮಗಳಲ್ಲಿ ಜೋಡೆತ್ತನ್ನು ಸಾಕೋ ರೈತರು ಉಳಿಬೇಕು ಅಂತ ಹೇಳೋದರಲ್ಲಿ ಇದು ಮಾಡಿದರು. ಅಂದರೆ ಮಣ್ಣು ಉಳಿಬೇಕಾದ್ರೆ ನೀರು ಇದೊಂದು ಸಂಪತ್ತು, ಅರಣ್ಯ ಒಂದು ಸಂಪತ್ತು, ಜನ, ಜಮೀನ್, ಜಂಗಲ್, ಜಾನುವಾರು, ಜೀವ ವೈವಿಧ್ಯ, ಈ ಥರ 7 ಸಂಪತ್ತುಗಳು ಅದು ಗೋವಿನ ಕಾರಣಕ್ಕಿದೆ. ಗೋವಿನ ಸಂಪತ್ತು ಉಳಿಬೇಕಾದ್ರೆ ನಂದಿ ಉಳಿಬೇಕು. ನಂದಿ ಇಲ್ಲದ ಕಾರಣಕ್ಕೆ ಇವತ್ತು ಕೃತಕ ಗರ್ಭಧಾರಣೆಯ ಕಾರಣಕ್ಕೆ ನಾವು ಇವತ್ತು ಅವಾಂತರ ಆಗಿರುವಂಥ HF ಜರ್ಸಿ ನಮ್ಮಲ್ಲಿ ಬಂದುಬಿಟ್ಟಿದೆ. ಅದರ ನಂದಿ ಅಂದರೆ ಅದು ಏನಕ್ಕೂ ಉಪಯೋಗ ಇಲ್ಲ, ಕಸಾಯಿಗೆ ಕಳಿಸ್ಬೇಕು ಅಂತ ಹೇಳುವಂಥ ಸ್ಥಿತಿಗೆ ನಾವು ತಲುಪಿದ್ದೇವೆ. ಇವತ್ತು ಎಲೆ ಚುಕ್ಕಿ ಇರ್ಬೋದು, ಬೇರು ಹುಳ ಇರ್ಬೋದು, ವಿಜ್ಞಾನಿಗಳಿಗೂ ಪರಿಹಾರ ಇಲ್ಲದ ಸ್ಥಿತಿಗೆ ನಾವು ಬಂದಿದ್ದೇವೆ. ಇದೆಲ್ಲದಕ್ಕೂ ಗುಣಮಟ್ಟದ ಆಹಾರ ಸಿಗಬೇಕು ಅಂತಾದರೆ, ಅಂದರೆ ವಿಚಾರ, ಮನಸ್ಸು, ಮನುಷ್ಯನ ಮನಸ್ಸೇನಿದೆ ಅದು ಆಹಾರದ ಕಾರಣಕ್ಕೆ ರೂಪಿತ ಆಗ್ತದೆ. ಅದರ ಸೂಕ್ಷ್ಮ ಭಾಗ ಅವನ ಮನಸ್ಸಾಗ್ತದೆ. ಇದನ್ನು ನಮ್ಮ ಋಷಿ ಮುನಿಗಳು ಹೇಳಿದರು. ಈ ರೀತಿ ಗೋ ಸಂಪತ್ತು ಉಳಿದಾಗ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಥರ ಶುದ್ಧವಾದ ಪರಿಸರ, ವಿಶ್ವಗುರು ಭಾರತ, ಅದರ ದೃಷ್ಟಿಯಿಂದ ಕುಟುಂಬ ಪದ್ಧತಿ ಇರ್ಬೋದು, ಧರ್ಮ ಜಾಗರಣ ಇರ್ಬೋದು, ಸಾಮರಸ್ಯ ಇರ್ಬೋದು, ಈ ರೀತಿ 6 ಗತಿವಿಧಿಗಳು ಇದರ ಕಾರ್ಯಕ್ಕೂ ಗೋವು ಇದು ಮೂಲ. ಇದು ಈ ದೃಷ್ಟಿಯಿಂದ ಕಳೆದ 2 ವರ್ಷದ ಹಿಂದೆ 7 ದಿನ ಮಾಡಿದೆವು. ಕಳೆದ ವರ್ಷ 3 ಜಿಲ್ಲೆಗಳಲ್ಲಿ 44 ದಿನ ಮಾಡಿದೆವು. ಈ ಸಲ 95 ದಿನ, 88 ದಿನ ಅಂತ ಹೊರಟೆವು. ಈಗ 95 ದಿನ, ನಾಡಿದ್ದು ಏಪ್ರಿಲ್ 4ರವರೆಗೆ 95 ದಿನ ರಥಯಾತ್ರೆ ಆಗ್ತದೆ. ಎಲ್ಲ ಕಡೆಯಲ್ಲೂ ತುಂಬ ಜನಮಾನಸದಲ್ಲಿ ಆ ಒಂದು ನಾಡಿ ಮಿಡಿತಾ ಇದೆ. ಕಳೆದ 2 ವರ್ಷ ನಾವು ಮಾಡಿರುವ ಕಾರಣಕ್ಕೆ ಒಂದು 750 ಪಂಚಗವ್ಯ ಚಿಕಿತ್ಸಾ ವೈದ್ಯರುಗಳ ಸೆಮಿನಾರ್ ಮಾಡಿದೆವು. ಇವತ್ತು ಪುತ್ತೂರಿನ ಸುಶ್ರುತಕ್ಕೂ ಡಾಕ್ಟರ್ DP ರಮೇಶ್ ಆನ್ಸರ್ ಫಾರ್ ಕ್ಯಾನ್ಸರ್ ಬರೆದಿರುವಂಥವ್ರು ಪ್ರತಿ ತಿಂಗಳ 10ನೇ ತಾರೀಕು ಸಂಜೆ ಬರ್ತಾರೆ ಇಲ್ಲಿಗೆ.
ಅಲ್ಲಿ ಪಂಚಗವ್ಯದಿಂದ ಚಿಕಿತ್ಸೆ ಕೊಡ್ತಾರೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಸುಮಾರು 6-8 ಕಡೆಗಳಲ್ಲಿ 28 ಕ್ಯಾನ್ಸರ್ ರೋಗಿಗಳು ಇದರಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದರೆ ಗೋವು ಅಂದರೆ ನಡೆದಾಡುವಂಥ ಔಷಧಾಲಯ ಅಂತ ಅನೇಕ ವೈದ್ಯರು ಇವತ್ತು ತಯಾರಾಗ್ತಾ ಇದ್ದಾರೆ. ಹಳ್ಳಿ ಜಿಲ್ಲೆಗಳಲ್ಲಿ ತಾಲೂಕಲ್ಲೂ ಅಂಥವ್ರು ತಯಾರಾಗಬೇಕು ಅಂತ ಹೇಳುವಂಥದ್ದು ಒಂದು ಉದ್ದೇಶ ಇರುವಂಥದ್ದು. ಕಳೆದ 1 ವರ್ಷದಲ್ಲಿ ನಾವು 1,000 ಒಂದು ನಂದಿ ಒಂದು ಗೋವನ್ನು ರೈತರಿಗೆ ದಾನ ರೂಪದಲ್ಲಿ ಕೊಟ್ಟೆವು. ಇವತ್ತದೊಂದು ಆಂದೋಲನ ಆಗಿದೆ. ಗೋವು ಇರಬೇಕಾದ್ದು ರೈತನ ಮನೆಯಲ್ಲಿ, ಗೋಶಾಲೆಯಲ್ಲ. ಬರ್ಸಾನದ ಒಂದು ಗೋಶಾಲೆಗೆ ಹೋಗಿದ್ದೆವು, 55,000 ಗೋವಿದೆ, ದಿನಕ್ಕೆ 50 ಲಕ್ಷ ಖರ್ಚು ಮಾಡ್ತಾರೆ. ಅವ್ರು ಹೇಳಿದರು ಗೋವು ಇರಬೇಕಾದ್ದು ರೈತನ ಮನೆಯಲ್ಲಿ ಅಂತ. ಅವನು ಸ್ವಾವಲಂಬಿ ಆಗ್ತಾನೆ, ಗುಣಮಟ್ಟ, ಅವನ ಭೂಮಿಯ ಫಲವತ್ತತೆ, ನೀರು ಇದೆಲ್ಲವೂ ಜಾಸ್ತಿ ಆಗ್ತದೆ, ದೇಶ ಸಮೃದ್ಧಿ ಆಗ್ತದೆ. ರಾಮಾಯಣದಲ್ಲೂ ಉಲ್ಲೇಖ ಬರ್ತದೆ. ಭರತ 14 ವರ್ಷ ನಂದಿ ಗ್ರಾಮದಲ್ಲಿ ರಾಜ್ಯಭಾರ ಮಾಡ್ತಾನೆ. ರಾಮ ಮತ್ತೆ ಬಂದಾಗ ಅವ ಹೇಳ್ತಾನೆ, ರಾಜ್ಯದ ಸಂಪತ್ತು 10 ಪಟ್ಟು ಹೆಚ್ಚಾಯಿತು, ರಾಜ್ಯದ ಕೋಶದ ಸಂಪತ್ತು 10 ಪಟ್ಟು ಹೆಚ್ಚಾಯಿತು, ರಾಜ್ಯದ ಸೈನಿಕ ಶಕ್ತಿ 10 ಪಟ್ಟು ಹೆಚ್ಚಾಯಿತು, ರಾಜ್ಯದ ಆಹಾರ ಉತ್ಪಾದನೆ ಹೆಚ್ಚಾಯಿತು. ಯಾಕೆ ಅಂತ ಕೇಳಿದರೆ ಅವ ನಂದಿ ಆಧಾರಿತ, ಗೋ ಆಧಾರಿತ ಕೃಷಿಗೆ ಅವ ಅಲ್ಲಿ ರಾಜ್ಯಭಾರದಲ್ಲಿ ಅವನು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಉತ್ಪತ್ತಿ 2 ಪಟ್ಟಾಗಬೇಕು, ರೈತನ ಉತ್ಪತ್ತಿ ಡಬಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಂದಿ ಆಧಾರಿತ ಕೃಷಿ ಮಾಡಿದರೆ ಅದು 10 ಪಟ್ಟಾಗ್ತದೆ. ನಾಡಿದ್ದು 5ನೇ ತಾರೀಕಿಗೆ ಇದರ ಸಮಾರೋಪ, ಏಪ್ರಿಲ್ 5ಕ್ಕೆ ಜ್ಯೋತಿ ವೃತ್ತದಿಂದ ಕದ್ರಿ ಮೈದಾನದಲ್ಲಿ ನಡೀತದೆ. ನಾವು ಅದಕ್ಕೆ ಉಪರಾಷ್ಟ್ರಪತಿಗಳನ್ನು ಕರಿಬೇಕು, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಇದು ಮಾಡಬೇಕು ಅಂತ ಒಂದು ಆಶಯ ಇತ್ತು. ಅವರು ಅನಾರೋಗ್ಯದ ಕಾರಣಕ್ಕೆ ಮುಂದೊಂದು ದಿನ ಬರ್ಬೋದು ನಮಗೆ. ಇಲ್ಲೇ ಪುತ್ತೂರು ಸುತ್ತಮುತ್ತನೇ ಪ್ರಾಯಶಃ ಈಶ್ವರಮಂಗಲದಲ್ಲಿ ಅಂತ ಅಂದ್ಕೊಳ್ತೇನೆ. ಈ ಥರ ಕೃಷಿಕರು, ಸಂತರು, ಕೃಷಿ ವಿಜ್ಞಾನಿಗಳು, ಬಸವರಾಜ್ ಬಿರಾದಾರ್ ಹೇಳ್ತಾಯಿದ್ರು, ದಿನಕ್ಕೆ 1 ಲಕ್ಷ ಸಂಬಳ ಸಿಗುವಂಥ ಒಬ್ಬರು ವಿಜ್ಞಾನಿ ಬಿಟ್ಟು ಅದಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ನಂದಿ ಉಳಿಬೇಕು ಕೃಷಿಯಲ್ಲಿ ಅಂತ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಅಂಥ ವಿಜ್ಞಾನಿಗಳನ್ನು ಸೇರಿಸಿ ಇದರ ಹಿನ್ನೆಲೆಯನ್ನು, ಮಹತ್ವವನ್ನು ತಿಳಿಸುವಂಥದ್ದು ಮಾಡಬೇಕು. ಆ ದೃಷ್ಟಿಯಿಂದ ಗೋಮಯ ಹಣತೆಯ ಕಿಟ್ ನಾವು ಎಲ್ಲ ಕಡೆ ಮನೆಗಳಲ್ಲಿ ಉರಿಸ್ಬೇಕು. ಅಂದರೆ ನಾವು ದೀಪ, ದೇವರಿಗೆ ಎಣ್ಣೆ ಅಂದರೆ ಅತ್ಯಂತ ಕಡಿಮೆ ಬೆಲೆಯದ್ದನ್ನು ನಾವು ಉರಿಸುವಂಥದ್ದು ಮಾಡ್ತೇವೆ, ನಾವು ದೀಪದ ಎಣ್ಣೆ ಅಂತ. ಆದರೆ ವಿಜ್ಞಾನ ಇದೆ ಅದರ ಹಿಂದೆ. ಪರಿಸರ ಚೆನ್ನಾಗಾಗಬೇಕು ಅಂತಾದರೆ ಅದು ಶುದ್ಧ ಎಳ್ಳೆಣ್ಣೆ ಇರ್ಬೋದು, ತುಪ್ಪದ ದೀಪ ಇರ್ಬೋದು, ಇದನ್ನು ಉರಿಸ್ಬೇಕು ಅಂತ ಮನೆಗಳಲ್ಲಿ ಅದನ್ನು ಮಾಡಿದೆವು. ಈಗ ಈ ಸಭಾ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಕಡೆಯೂ ಈ ಥರ ವಿಷ್ಣು ಸಹಸ್ರನಾಮದ ಪಾರಾಯಣ ನಡೀತು. ವಿಷ್ಣು ಸಹಸ್ರನಾಮ ಅನೇಕ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಪ್ರಾಕೃತಿಕ ಸಮುದ್ರದ ಕೊರೆತವನ್ನು ತಡೆಯದಂಥ ಇತಿಹಾಸ ಇದೆ. ಉಡುಪಿಯಲ್ಲಿ ಒಂದು 20 ವರ್ಷದ ಹಿಂದೆ ಡಾಕ್ಟರ್ ಶ್ರೀನಿವಾಸ್ ಪಡಿಯಾರ್ ಮಾಡಿದರು. ಈ ವರ್ಷವೂ ಜನವರಿ 26ಕ್ಕೆ 100 ಕಡೆ ಅದು ನಡೆಯಿತು. ಈ ರೀತಿ ಮನೆಗಳಲ್ಲಿ ಅದಾಗಬೇಕು. ಮನೆಗಳು, ಮನಗಳು ಶುದ್ಧ ಆಗಬೇಕು, ವಿಷರಹಿತ ಆಗಬೇಕು. ನಾವು ಅಗರುಬತ್ತಿ ಉರಿಸ್ತಾ ಇದ್ದೇವೆ, ಬಿದಿರನ್ನು ಉರಿಸಲೇಬಾರ್ದು, ಅದು ವಿಷ. ಆದರೆ ಧೂಪಬತ್ತಿ, ಅದರ ಭಸ್ಮವನ್ನು ಹಾಕಿದರೂ ನೀರು ಅದರ ಕ್ಷಾರೀಯ ಗುಣ, ಆ್ಯಸಿಡಿಕ್ ಇದ್ದದ್ದು ಕ್ಷಾರ ಆಗ್ತದೆ, ಅಂದರೆ ಆಮ್ಲೀಯ ಇದ್ದದ್ದು ಕ್ಷಾರ ಆಗ್ತದೆ, ಆ್ಯಸಿಡಿಕ್ ಇದ್ದದ್ದು ಬೇಸ್ ಆಗ್ತದೆ. ಅದಕ್ಕೆ ಅರ್ಕ ಹಾಕಿದರೂ ಈ ಥರ ಆಗುತ್ತೆ, ಶುದ್ಧ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋದನ್ನು ಹೇಳ್ತಾರೆ. ಆ ಥರ ಭಸ್ಮ ಧೂಪ ಉರಿಸಿದರೆ, ನಮ್ಮಲ್ಲಿ ಶ್ಲೋಕದಲ್ಲೇ ಇರೋದು ಧೂಪಮ್ಮ ಅಗ್ರಾಪಯಾಮಿ ಅಂತಿರೋದು, ಅಗರಬತ್ತಿಮ್ಮ ಅಗ್ರಾಪಯಾಮಿ ಅಂತಿಲ್ಲ. ಆದರೆ ಅನಾರೋಗ್ಯದ ಗೂಡಾಗ್ತಾ ಇದೆ ನಮ್ಮ ಮನಸ್ಸುಗಳು ಅದಕ್ಕೆ ಮುದುರ್ತಾ ಇದೆ. ಹಿಂದೆ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ವಿವೇಕಾನಂದರು ಹೇಳಿದ, ರಾಜಕೀಯ ಸಾಮಾಜಿಕ ಸಂಘರ್ಷದಿಂದ ಮೇಲೆ ಬಂದು ಹಿಂದುತ್ವ ಅಂದರೆ ಅದು ಧರ್ಮ ದಂಡ ಅಂದರೆ ಸಂಸತ್ ಭವನ ಇದು ಮಾಡಬೇಕಾದ್ರೆ ಸೇಂಗೋಲು, ಅದರ ಮೇಲೆ ಇರುವಂಥದ್ದು ನಂದಿ ಆಧಾರದಲ್ಲಿ ಧರ್ಮ ಇದೆ. ರಾಜನಿಗೂ ಆ ಥರದ ನಂದಿ ಇಡೀ ಇದಕ್ಕೆ ಸೃಷ್ಟಿಗೆ ಸಂರಕ್ಷಕ ಗೋ ಸಂಪತ್ತು, ಅದು ಉಳಿಬೇಕು. 108 ಔಟ್ಲೆಟ್ಗಳು, ಅಲ್ಲಲ್ಲಿ ಗವ್ಯ ಉತ್ಪನ್ನ ಸಿಗಬೇಕು. ಧೂಪ, ದಂತಮಂಜನ್ ಅಲ್ಲಲ್ಲಿ ಉತ್ಪಾದನೆ ಮಾಡಬೇಕು. ಭಕ್ತಿಭೂಷಣ್ಜಿಯವರು ಗೋವಿನ ಬಗ್ಗೆ ಅನೇಕರು ಗೋಶಾಲೆ ಮಾಡಿದಾಗ ನಮಗೆ ಅದಿಲ್ಲ ಇದಿಲ್ಲ ಸಂಪನ್ಮೂಲ ಕೊಡಿ ಅಂತ ಹೇಳ್ತಾರೆ. ಪ್ರಾಯಶಃ ನಾನು ನೋಡಿದ ಗೋಶಾಲೆಗಳಲ್ಲಿ ಸ್ವಾವಲಂಬಿಯಾಗಿ ಯಾವುದೇ ಕಡೆ ಭಿಕ್ಷೆ ಬೇಡದೆ ಗೋವು ನಮ್ಮನ್ನು ಸಾಕ್ತದೆ ಅಂತ ಹೇಳ್ತೇವೆ. ಅದು ಅಕ್ಷರಶಃ ಆಗಿರೋದು ರಾಧಾಸುರಭಿ ಗೋಮಂದಿರದಲ್ಲಿ. ಅನೇಕ ಕಡೆ ಆ ಪ್ರಶಿಕ್ಷಣಗಳು ನಡೀತಾ ಇದೆ, ಅದರ ಮಹತ್ವವನ್ನು ತಿಳಿಸೋದಾಗ್ತಾ ಇದೆ. 108 ಔಟ್ಲೆಟ್ಗಳ ಜೊತೆ ಗೋಶಾಲೆಗಳಿಂದ ಮನೆಗಳು ಇದು ಆಗಬೇಕು. ನಗರ ಪ್ರದೇಶದಲ್ಲೂ ನಾವು ನಾಯಿಗಳನ್ನು ಸಾಕ್ತೇವೆ. ಈಗ ಮಂಗಳೂರಲ್ಲಿ ಒಂದು ಪ್ರಯೋಗ, ಒಂದು ಕರುವನ್ನು 1 ತಿಂಗಳು ಒಂದು ಮನೆಗೆ ಕೊಡಬೇಕು ಅಂತ ಹೇಳೋ ಪ್ರಯೋಗನೂ ಮಾಡ್ತಾಯಿದೆ. ಈ ಥರ ವ್ಯಾಪಕವಾಗಿ ಯಾವುದೋ ಒಂದು ಗ್ರಾಮದಲ್ಲಿ ಎಲ್ಲ ಮನೆಯಲ್ಲೂ ಗೋ ಸಾಕ್ತಾರೆ. ಇಲ್ಲಿ ಬೈಠಕ್ಕಾದಾಗ ಹೇಳಿದರು,
ಇಲ್ಲಿಗೆ ನಿಲ್ಲಿಸಬಾರ್ದು, ಇನ್ನು ಮನೆಗಳಲ್ಲಿ ಗೋವುಗಳ ಸಾಕುವ ರೀತಿ ಮಾಡಬೇಕು ಅಂತ ಒಂದು ಸಲಹೆ ಬಂತು ಅಂತ. ಇದು ಮುಕ್ತಾಯ ಅಲ್ಲ, ಪ್ರಾರಂಭ ಇದು. ಮತ್ತು ಅದರ ಹಿಂದಿನ ಮಹತ್ವ ಇರುವಂಥದ್ದು ಎಲ್ರಿಗೂ ಅರಿವಾಗ್ತಾ ಇದೆ. ಆ ಇರುವ ಕಾರಣಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ಆ ರೀತಿ ಸಹಸ್ರಾರು ಜನರ, ಲಕ್ಷಾಂತರ ಜನರ ಶ್ರಮದಿಂದ ಈ ರೀತಿಯ ಯಶಸ್ಸು ಸಾಧ್ಯ. ಎಲ್ಲ ಊರುಗಳಲ್ಲೂ ಈ ಥರ ನೂರಾರು ಕಾರ್ಯಕರ್ತರು 6 ತಿಂಗಳಿಂದ ಇದಕ್ಕೆ ಶ್ರಮ ಪಟ್ಟವರಿದ್ದಾರೆ, 3 ತಿಂಗಳಿಂದ ಮಟ್ಟವರಿದ್ದಾರೆ, ಇಲ್ಲಿಗೋಸ್ಕರ ಒಂದು 16 ದಿನ ಮನೆ ಬಿಟ್ಟು ಕೆಲಸ ಮಾಡಿದವರಿದ್ದಾರೆ. ಇವತ್ತು ಒಂದು 4-6 ಗಂಟೆಗಳನ್ನು ಕೊಟ್ಟು 5-8 ಗಂಟೆಗಳನ್ನು ಕೊಟ್ಟು ನಾವೆಲ್ಲ ಬಂದಿದ್ದೇವೆ. ಈ ರೀತಿಯ ಸಮಯ ಸಮರ್ಪಣೆಯಿಂದಲೇ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ನಮ್ಮ ಒಳಗಿನ ಆಧ್ಯಾತ್ಮ ಭಗವಂತನ ಅನ್ವೇಷಣೆ ಮಾಡಲಿಕ್ಕೆ ಸಾಧ್ಯ. ಇಂಥ ಸತ್ಸಂಗಗಳು ವಿಕಾಸ ಆಗಬೇಕು ಅಂತ ಹೇಳೋದೇ ನಂದಿ ಯಾತ್ರೆಯ ಉದ್ದೇಶ. ಅದರಲ್ಲಿ ಅನೇಕರು ತೊಡಗಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ನಮ್ಮೆಲ್ಲರ ಸಹಯೋಗ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಮತ್ತಿಗೆ ಪೂರ್ಣವಿರಾಮ. ಶ್ರೀಯುತ ಸುರೇಶ್ ಶರಳಿಕಾನ ಗೋವಿನ ಕಾಲೇಜಿನಲ್ಲಿ ಮುಂದಿನ ವಿದ್ಯಾಭ್ಯಾಸ ನಡೆಸಿ PA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸಿದವರು. ದೇಶದ ಪ್ರತಿಷ್ಠಿತ ಕಂಪನಿಗಳಾದ ವಿಪ್ರೋ ಮತ್ತು IBMಗಳಲ್ಲಿ ವೃತ್ತಿ ಮಾಡುತ್ತಿದ್ದವರು. 2020ರಿಂದ ತಿಂಗಳಿಗೆ ಲಕ್ಷಾಂತರ ಹಣ ಬರುತ್ತಿದ್ದ ದೇಶ ವಿದೇಶಗಳಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡುತ್ತಿದ್ದ ಕೆಲಸವನ್ನು ತೊರೆದು ಸಂಸಾರ ಸಮೇತರಾಗಿ ಊರಿಗೆ ಬಂದು ನೆಲೆಸಿ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡು ಪ್ರಸ್ತುತ ನಂದಿ ಸೇರಿದಂತೆ 15 ದೇಶಿ ದನಗಳನ್ನು ಸಾಕಿಕೊಂಡು ಬರುತ್ತಿದ್ದಾರೆ. ನಂದಿಗಳನ್ನು ಉಪಯೋಗಿಸಿಕೊಂಡು ಮರದ ಗಾನದ ಮೂಲಕ ಎಣ್ಣೆ ತೆಗೆದು ಅದನ್ನು ಮಾರಾಟ ಮಾಡುವುದು ಹಾಗೂ ದೇಶಿ ಗೋ ಆಧಾರಿತ ಉತ್ಪನ್ನಗಳನ್ನು ಉತ್ಪಾದನೆ ಮತ್ತು ಸಾವಯವ ಕೃಷಿಯನ್ನು ನಡೆಸಿಕೊಂಡು ಬರುತ್ತಿರುವ ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಹಾಗೆಯೇ ದುರ್ಗಾವತಿ ಸುಮಾರು 62 ವರ್ಷದ ತಾಯಿ ಇವರು. ಪುತ್ತೂರು ತಾಲೂಕು ಸರ್ವೆ ಗ್ರಾಮದ ದಿವಂಗತ ಶ್ರೀ ಗುಡ್ಡಪ್ಪ ಪೂಜಾರಿ ಹಾಗೂ ಮುತ್ತಮ್ಮ ಇವರ ಮಗಳಾಗಿದ್ದು, ದಿವಂಗತ ಶ್ರೀ ಚಂದು ಪೂಜಾರಿ ಇವರ ಧರ್ಮಪತ್ನಿಯಾಗಿದ್ದಾರೆ. 4 ಜನ ಹೆಣ್ಣು ಮಕ್ಕಳನ್ನು ಹೊಂದಿದ್ದು ಎಲ್ಲ ಮಕ್ಕಳಿಗೂ ಮದುವೆಯಾಗಿದೆ. ಪ್ರಸ್ತುತ ಮನೆಯಲ್ಲಿ ಒಬ್ಬರೇ ನೆಲೆಸಿದ್ದಾರೆ. ಕಳೆದ ಸುಮಾರು 35 ವರ್ಷಗಳಿಂದ ದೇಶಿ ತಳಿಯಾದ ಮಲೆನಾಡು ಗಿಡ್ಡ ಗೋವುಗಳನ್ನು ಸಾಕ್ತಿದ್ದು ಪ್ರಸ್ತುತ 15 ಗೋವುಗಳಿವೆ. ದಿನಕ್ಕೆ ಅಂದಾಜು 8 ಲೀಟರಷ್ಟು ಹಾಲನ್ನು ಭಕ್ತ ಕೋಡಿ ಹಾಲು ಡಿಪೋಗೆ ಹಾಕ್ತಿದ್ದು ಅದರಿಂದಲೇ ಜೀವನ ನಡೆಸಿಕೊಂಡು ಬರ್ತಿದ್ದಾರೆ. ಮಣ್ಣಿನ ಮನೆ, ಮಣ್ಣಿನ ಹಟ್ಟಿಯಲ್ಲಿ ಅತಿ ಬಡತನದಿಂದ ಬದುಕುತ್ತಿದ್ದರೂ ಕೂಡ ದೇಶಿ ತಳಿಗಳನ್ನೇ ಸಾಕಿ ಅದರ ಹಾಲಿನಿಂದ ಮತ್ತು ಗೋವುಗಳ ಗೊಬ್ಬರದಿಂದ ಮಾರಿ ಜೀವನವನ್ನು ಸಾಗಿಸ್ತಿರುವ ಈ ಮಹಾನ್ ತಾಯಿಗೆ ಮನ ತುಂಬಿದ ಅಭಿನಂದನೆಗಳು. ಹಾಗೆಯೇ ಶ್ರೀಯುತ ಉದಯಶಂಕರ್ ಇವರು ಪುತ್ತೂರು ತಾಲೂಕಿನ ನಗರಸಭಾ ವ್ಯಾಪ್ತಿಯ ಪಡ್ಡಯೂರು ಮೂವಪ್ಪು ಎಂಬಲ್ಲಿ ಶ್ರೀರಾಮಣ್ಣ ಹಾಗೂ ಕಲ್ಯಾಣಿ ದಂಪತಿಗಳ ಸುಪುತ್ರನಾಗಿ 22/11/1980ರಲ್ಲಿ ಜನಿಸಿದವರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಉಡುಪಿಯ ಕುಂಜಿಬೆಟ್ಟುವಿನಲ್ಲಿ ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಪುತ್ತೂರಿನ ವಿವೇಕಾನಂದ ಕಾಲೇಜು ಮತ್ತು ಸುಳ್ಯದ KVG ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹಾಗೂ ಮೈಸೂರು NIA ಕಾಲೇಜಿನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಿರುತ್ತಾರೆ. ಪುತ್ತೂರಿನ ಪ್ರತಿಷ್ಠಿತ ಕಾಲೇಜಾದ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ HOD ಆಗಿ ಕಾರ್ಯನಿರ್ವಹಿಸುತ್ತಿದ್ದ 2018ರ ತನಕ ಕೆಲಸ ಮಾಡುತ್ತಿದ್ದರು. ಈಗಾಗಲೇ ಕೆಲಸಕ್ಕೆ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಮಲೆನಾಡು ಗಿಡ್ಡ ತಳಿಯ ದೇಶಿ ದನಗಳನ್ನು ಖರೀದಿಸಿ ತಮ್ಮಲ್ಲಿಯೇ ಇರುವ ಕೆಲವೇ ಜಾಗದಲ್ಲಿ ಸಾಕಾಣಿಕೆ ಶುರು ಮಾಡಿದರು. ಇವರ ವಿಶೇಷ ಎಂದರೆ ದನಗಳನ್ನು ಹಗಲು ಹೊತ್ತು ಹೊರಗಡೆ ಬಿಟ್ಟು ಸಾಕುವುದು. ಪ್ರಸ್ತುತ 5 ದೇಶಿ ತಳಿಗಳಿದ್ದು ಘನ ಜೀವಾಮೃತ ತಯಾರಿಸಿ ಮಾರಾಟ ಮಾಡಿ ಮತ್ತು ಇವರು ಇರುವ ಸ್ವಲ್ಪ ಜಾಗದಲ್ಲಿ ಸಾವಯವ ಕೃಷಿಯನ್ನು ನಡೆಸುತ್ತಾ ಬರುವ ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಇವರನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದರು.
ಉದ್ದೇಶದ ಹಿಂದೆ ಆಶಯ ಇರುವಂತೆ ಈ ಕಾರ್ಯಕ್ರಮದ ಕುರಿತಂತೆ ದಿಕ್ಸೂಚಿ ನುಡಿಗಳನ್ನಾಡಲಿದ್ದಾರೆ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ. ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಧಧಾರಿಣೆ. ಕ್ಷೇತ್ರದ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪೊಡಮುಡುತ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಪರಮಪೂಜ್ಯ ಎಡನೀರು ಶ್ರೀಗಳ ಚರಣಾರವಿಂದಗಳಿಗೆ ವಂದಿಸ್ತಾ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ರಾಷ್ಟ್ರಾಭಿಮಾನಿ ಬಂಧುಗಳೇ, ನಂದಿ ಯಾತ್ರೆ ರಾಜ್ಯಾದ್ಯಂತ ಸಂಚಾರವನ್ನು ಮಾಡುತ್ತಾ ದೇಶೀಯ ಗೋವು ತಳಿಗಳನ್ನು ಉಳಿಸುವಂಥ ಮಹತ್ವ ಏನು, ಅದರ ಅನಿವಾರ್ಯತೆ ಏನು ಅನ್ನುವುದನ್ನು ಜನಮಾನಸಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಮೇರಿಕದಲ್ಲಿ ಒಂದು ರೀತಿಯ ಪಾರಿವಾಳಗಳಿತ್ತಂತೆ ಹಿಂದೆ, ಅದನ್ನು ಪ್ಯಾಸೆಂಜರ್ ಪಿಜನ್ಗಳು ಅಂತ ಕರೀತಾ ಇದ್ದರು. ಒಂದೊಂದು ಪಾರಿವಾಳ ಸಾಧಾರಣ 4-5 ಕೆ ಜಿ ತೂಕದ ಪಾರಿವಾಳಗಳು, ದೊಡ್ಡ ಗಾತ್ರದ್ದು, ಮತ್ತು ಹೊಳೆಯುವ ನೀಲಿ ಬಣ್ಣದ ಪಾರಿವಾಳಗಳು. ಆ ಪಾರಿವಾಳಗಳು ಒಂದೊಂದು ಹಾರಾಡ್ತಿರಲಿಲ್ಲ. ಒಮ್ಮೆಮ್ಮೆ ಬಂದರೆ 2,000 3,000 ಪಾರಿವಾಳಗಳು ಒಮ್ಮೆ ಹಾರಾಡೋದು. ಅವುಗಳು ಜೊತೆಯಾಗಿ ಸಂಚರಿಸ್ತಾ ಇದ್ವಂತೆ. ಎಲ್ಲಾದರೂ ಬಂದು ಇಳಿದ್ರು ಅಂತ ಹೇಳಿದ್ರೆ ಎಲ್ಲ ಇಡೀ ಗದ್ದೆಯನ್ನು ನಾಶ ಮಾಡಿ ಹೋಗ್ತಾ ಇದ್ವು. ಹೀಗಾಗಿ ಅಲ್ಲಿದ್ದಂಥ ಜನ ಆ ಪ್ಯಾಸೆಂಜರ್ ಪಿಜನ್ಗಳು, ಆ ಪ್ರವಾಸಿ ಪಾರಿವಾಳಗಳನ್ನು ಹತ್ಯೆ ಮಾಡುವಂಥ ಒಂದು ದೊಡ್ಡ ಅಭಿಯಾನವನ್ನು ಹಮ್ಮಿಕೊಂಡ್ರು. ಅದು ಯಾವ ಮಟ್ಟಕ್ಕೆ ತಲುಪಿತು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಮಕ್ಕಳಿಗೆ ಒಂದಷ್ಟು ಟಾರ್ಗೆಟ್, ಇಷ್ಟು ಕೊಂದು ತರಬೇಕು, ಇಂಥ ಅದರ ವಿಶೇಷವಾದಂಥ ಖಾದ್ಯಗಳ ಮೇಳ, ರೈತರಿಗೆ ಇಂತಿಷ್ಟು ಹತ್ಯೆ ಮಾಡಬೇಕು ಅಂತ. ಇಡೀ ದೇಶದ ಜನ ಆ ಒಂದು ಪಾರಿವಾಳಗಳ ವಿರುದ್ಧ ಯಾವ ರೀತಿ ಮುಗಿಬಿದ್ದರು ಅಂತ ಹೇಳಿದರೆ, ಒಂದು 10-20-30 ವರ್ಷದಲ್ಲಿ ಇಡೀ ಪಾರಿವಾಳಗಳ ಸಮೂಹವನ್ನೇ ನಾಶ ಮಾಡಿದರು. ಕೊನೆಗೆ ಒಂದು ಪಾರಿವಾಳ ಉಳ್ಕೊಳ್ತಂತೆ, ಕೊನೆಯ ಒಂದು ಪಾರಿವಾಳ. ಅದರ ಆಗ ಇಡೀ ಅಮೇರಿಕದಲ್ಲಿ ಪರಿಸರವಾದಿಗಳು, ಪ್ರಾಣಿ ಪ್ರಿಯರು, ಪಕ್ಷಿ ಪ್ರಿಯರು ಎಲ್ಲ ಎದ್ದು ಕೂತರು. ಹೇಗಾದರೂ ಮಾಡಿ ಇದನ್ನು ಉಳಿಸಬೇಕು. ಆದರೆ ಉಳಿಸುವಂಥ ಸಮಯ ಕಳೆದು ಹೋಗಿತ್ತು. ಆ ಒಂದು ಪಾರಿವಾಳ ಕೊನೆಗೆ ಒಂದು ದಿನ ತೀರಿಕೊಂಡಾಗ ಜಗತ್ತಿನ ಕಟ್ಟಕಡೆಯ ಪ್ರವಾಸಿ ಪಾರಿವಾಳವು ಸತ್ತು ಹೋಯಿತು ಅಂತ. ಅದರ ಹೆಸರು ಮಾರ್ತಾ ಅಂತ ಅದರ ಹೆಸರು. ಕೊನೆಗೆ ಅದನ್ನು ಅದರ ಒಳಗಿದ್ದಂಥ ಮಾಂಸವನ್ನೆಲ್ಲ ತೆಗೆದು ಅದರೊಳಗಡೆ ಹತ್ತಿಯನ್ನು ತುಂಬಿಸಿ ಅದನ್ನೊಂದು ರಾಷ್ಟ್ರೀಯ ಏನೋ ದೊಡ್ಡ ಸಾಧನೆ ಮಾಡಿದಾಗ ಅದನ್ನು ಇವತ್ತು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ, ಗೋವನ್ನು ಉಳಿಸಬೇಕು ಅಂತ. ಆದರೆ ಗೋವು ಉಳಿಬೇಕು ಅಂತ ಆದರೆ ಮೊದಲು ನಂದಿ ಉಳಿಬೇಕು ಅನ್ನುವಂಥ ಪ್ರಜ್ಞೆಯನ್ನು ಇಟ್ಟುಕೊಂಡು ಇವತ್ತು ನಂದಿಯನ್ನು ಉಳಿಸುವುದಕ್ಕಾಗಿ ಒಂದು ರಥಯಾತ್ರೆಯನ್ನು ಹೊರಡಿಸಿದಂಥ ಭಕ್ತಿಭೂಷಣರು ಯಾರಿದ್ದಾರೆ ಅವರಿಗೆ ನಾವು ನಿಜವಾಗಿ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ನಂದಿ ಉಳಿಯದೇ ಹೋದರೆ ಗೋವು ಅನ್ನೋದು ಗದ್ದೆಗೆ ಏನಾದರೂ ಬೆಳೆ ತೆಗಿಬೇಕು ಅಂತಾದರೆ ಒಂದು ಬೀಜ ಅನ್ನೋದು ಬೇಕಲ್ವ. ಬಹುಶಃ ಹೊಸನಗರದ ಶ್ರೀಗಳು ಇರ್ಬೋದು, ಅನೇಕ ಕಡೆಗಳಲ್ಲಿ ಈ ನಂದಿಯ ಆ ತಳಿ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸಗಳು ಅನೇಕ ಕಡೆಗಳಲ್ಲಿ ನಡೆದಿದೆ. ಆದರೆ ಜನಮಾನಸದಲ್ಲಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ, ನಂದಿಯ ಬಗ್ಗೆ ಒಂದು ಅಭಿಮಾನವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಸಂಚರಿಸ್ತಾ ಇರುವಂಥ ಈ ರಥಯಾತ್ರೆ ಏನಿದೆ, ಅದಕ್ಕೆ ಸಿಗ್ತಾ ಇರುವಂಥ ಅಭೂತಪೂರ್ವವಾದಂಥ ಜನಬೆಂಬಲ, ಇದು ಬಹುಶಃ ಒಂದು ಮುಂದಿನ ದಿನದಲ್ಲಿ ಗೋ ಸಂರಕ್ಷಣೆಯ ಒಂದು ಪ್ರಯತ್ನಕ್ಕೆ ಒಂದು ದೊಡ್ಡ ಕ್ರಾಂತಿಯನ್ನು ಈ ಒಂದು ರಥಯಾತ್ರೆ ಮಾಡುವುದಿದೆ ಅನ್ನೋದು ನನ್ನ ಅನಿಸಿಕೆ. ನಮ್ಮಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ಸರಳಾಯರು ಹೇಳಿದರು, ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಳನ್ನು ಪಕ್ಕಕ್ಕಿಟ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂಥ ಪಥದಲ್ಲಿ ನಮ್ಮ ಸಮಾಜ ನಡೆಯದೇ ಇದ್ದರೆ ನಮಗೆ ಭವಿಷ್ಯ ಇಲ್ಲ ಅನ್ನೋದನ್ನು ಹೇಳಿದರು. ಇವತ್ತು ಗೋ ಸಂರಕ್ಷಣೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ರಾಜಕೀಯ, ಅದು BJPಯವರು, ಅದು RSSನವರ ಕೆಲಸ, ಅದು ಹಿಂದೂ ಸಂಘಟನೆಗಳ ಕೆಲಸ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಸಮಾಜ ಇವತ್ತು ಒಂದು ರೀತಿಯಲ್ಲಿ ಅದನ್ನು ಒಂದು ಬದಿಗೆ ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ.
ಆದರೆ ನಿಜಕ್ಕೂ ಕೂಡ ಗೋವಿಗೆ ನಮ್ಮ ಸಮಾಜದಲ್ಲಿದ್ದಂಥ ಮಾನ್ಯತೆ ಏನು? ದೇವತೆಗಳು ಅಸುರರು ಸೇರಿ ಸಮುದ್ರವನ್ನು ಮಂಥನ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಎಲ್ಲ ಸಂಗತಿಗಳು ಅದರಿಂದ ಹೊರಗೆ ಬರ್ತವೆ. ಒಂದೊಂದು ವಸ್ತುಗಳು ಉಚ್ಚೈಶ್ರವಸ್ಸು ಇರಬಹುದು, ಅಥವಾ ಕಲ್ಪವೃಕ್ಷ, ಐರಾವತ, ಕೌಸ್ತುಭಮಣಿಗಳು, ಅನೇಕ ರೀತಿಯ ವಸ್ತುಗಳು ಹೊರಗೆ ಬಂದಾಗ ಕೊನೆಗೆ ಅದರಲ್ಲಿ ಕಾಮಧೇನು ಅಂದರೆ ಎಲ್ಲವನ್ನು ಕೊಡುವವಳು ಅಂತ. ಐರಾವತವೂ ಅಲ್ಲ ಅಥವಾ ಇನ್ಯಾವುದೋ ಕುದುರೆಯೂ ಅಲ್ಲ, ಎಲ್ಲವನ್ನು ಕೊಡುವವಳು ಯಾರು ಕೇಳಿದ್ರೆ ಗೋವು ಅನ್ನೋದನ್ನು ನಮಗೆ ಪುರಾಣಗಳ ಮೂಲಕ ತಿಳಿಸಿದರು. ಇದು ವೈದಿಕ ಪುರಾಣಗಳು ಅಂತಾದರೆ ನಮ್ಮಲ್ಲಿ ಜನಪದ, ತುಳು ಜನಪದದಲ್ಲಿ ನಾವೆಲ್ಲ ಬದುಕುವವರು ತುಳುವರ, ನಮ್ಮ ಒಂದು ಬೆರ್ಮರ ಕಲ್ಪನೆ ಇದೆ. ಆ ಬೆರ್ಮರು ಈ ಸೃಷ್ಟಿಯನ್ನು ಹೇಗೆ ರಚನೆ ಮಾಡಿದರು ಅನ್ನೋದನ್ನು ಹೇಳುವಾಗ, ಮೂಡಾಯ್ಡು ಉದಿಪುಗು ಸೂರ್ಯನಾರಾಯಣ ದೇವರೇ, ಕಂತುಗು ಚಂದ್ರನಾರಾಯಣ ದೇವರೇ, ಬಡಕಾಯ್ಡು ಬಾಲ್ಯನ್ನ ಕುಮಾರೇ, ತೆನಕಾಯ್ಡು ಸಿಲಿ ಅಂದರೆ ನಾಲಂದ ಲೋಕಡು ನಾಲ್ತಾನ ದೇವರು ಉದಿಯ ಬೆಂದಿರಿ, ಸಾರಕಲ್ಲ ಸುರರೆ ದೇರಕಲ್ಲ ಬೆರ್ಮೆರು ಉದಿಯ ಬೆಂದಿ ಕಾಲುಡು. ಎಲ್ಲ ರೀತಿಯ ಜೀವಿಗಳ ಆ ರೀತಿಯ ಉದಯ ಆಗುವಂಥ ಸಂದರ್ಭದಲ್ಲಿ ಕಾಶಿಡ್ದು ಬೈದಿನ ಕಬಲ್ತಿ ಬೆತ್ತ ಅನ್ನೋದೇ ಕಪಿಲೆಯ ಉದಯ ಆಯಿತು ಅನ್ನೋದನ್ನು ನಮ್ಮ ಜನಪದರು ಹೇಳ್ತಾರೆ. ಆದರೆ ಇವತ್ತು ಮನುಷ್ಯ ಅಂದುಕೊಂಡಿರುವುದು ದೇವರು ಇದನ್ನು ನನಗಾಗಿಯೇ ಸೃಷ್ಟಿಸಿದ್ದಾನೆ ಅಂತ. ಖಂಡಿತ ಅಲ್ಲ. ಹಗ್ಗ ಬಿಚ್ಚಿದರೆ ಅದು ನಿಮ್ಮ ಜೊತೆ ಇರಲ್ಲ. ಅದು ನೀವು ಬಲಾತ್ಕಾರದಿಂದ ಅದನ್ನು ಕಟ್ಟು ಹಾಕಿರೋದು ನಮ್ಮ ಜೀವನಕ್ಕೆ ಬೇಕಾಗಿ, ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ. ಆದರೆ ಇವತ್ತಿನವರೆಗೆ ನಮ್ಮ ಸಮಾಜದ ಜೊತೆಗೆ ಆ ಗೋವಿನ ಅನ್ಯೋನ್ಯವಾದಂಥ ಸಂಬಂಧ ಹೇಗಿದೆ? ನಹುಷ ಮಹಾರಾಜನ ಪ್ರಕರಣ ನಮಗೆ ಅದಕ್ಕೊಂದು ಉದಾಹರಣೆ. ಯಾವಾಗ ಗಂಗೆ ಮತ್ತು ಯಮುನೆ ನದಿಗಳು ಸಂಗಮಿಸುವಂಥ ಆ ಸಂಗಮ ಕ್ಷೇತ್ರದಲ್ಲಿ ನೀರಿನಲ್ಲಿ ಕುಳಿತು ಚವನ್ನ ಮಹರ್ಷಿಗಳು ಅತ್ಯಂತ ಹಠ ತಪಸ್ಸನ್ನು ಮಾಡ್ತಾ ಇರುವಂಥ ಸಂದರ್ಭ, ಯಾರೋ ಒಬ್ಬ ಬೆಸ್ತ ಬಲೆ ಹಾಕಿದ. ಮೀನಿಗಿಂತ ಹಾಕಿರುವಂಥ ಬಲೆ, ಸ್ವಾಮಿ ಅಲ್ಲಿ ಕುಳಿತಿರುವಂಥ ಚವನ ಮಹರ್ಷಿಗಳು ಕೂಡ ಬಲೆಗೆ ಬಿದ್ದರು. ಬೆಸ್ತ ಹೇಳ್ತಾನೆ, ನಿಮ್ಮನ್ನು ಬಿಟ್ಟು ಬಿಡ್ತೀನಿ ಅಂತ. ಆದರೆ ಹೇಳ್ತಾರೆ, ಇಲ್ಲ, ನಾನು ನಿನ್ನ ಬಲೆಗೆ ಬಿದ್ದಿದ್ದು, ಇದನ್ನು ನಿನ್ನನ್ನು ಬಿಡಿಸ್ಬೇಕಿದ್ರೆ ಇಲ್ಲಿ ರಾಜ ಇಂತ ಇದ್ದಾನಲ್ಲ, ಅವನು ಬಿಡಿಸ್ಕೊಂಡು ಹೋಗಬೇಕು ಅಂತ. ಕೊನೆಗೆ ನಾಡಿನ ದೊರೆಯಾದಂಥ ನಹುಷ ಮಹಾರಾಜ ಬರ್ತಾರೆ, ಸ್ವಾಮಿಗಳೇ, ಚವನ ಮಹರ್ಷಿಗಳೇ, ನಿಮ್ಮನ್ನು ಬಿಡಿಸಬೇಕು ಅಂತಾದರೆ ನಾನು ಇವನಿಗೆ 10,000 ವರಹಗಳನ್ನು ಕೊಡ್ತೇನೆ, ಬಂಗಾರದ ನಾಣ್ಯಗಳನ್ನು ಕೊಡ್ತೇನೆ. ಸಾಧ್ಯ ಇಲ್ಲ. 1,00,000 ಕೊಡ್ತೇನೆ. ಸಾಧ್ಯ ಇಲ್ಲ. 1,00,00,000 ನಾಣ್ಯಗಳನ್ನು ಕೊಡ್ತೇನೆ ಅಂತ. ನನ್ನನ್ನು ದುಡ್ಡಿನಲ್ಲಿ ಎಳೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಬದಲಿಗೆ ಒಂದು ಗೋವನ್ನು ದಾನ ಮಾಡು ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಅಂದರೆ ಅಂಥ ಸನ್ಯಾಸಿಗಳು ಕೂಡ ತಮ್ಮನ್ನು ಯಾರ ಜೊತೆಗೆ ಆ ತಕ್ಕಡಿಯಲ್ಲಿಟ್ಟು ತೂಕ ಮಾಡಬಹುದು ಅಂತಾದರೆ ಗೋವಿಗೆ ಮಾತ್ರ ಆ ಸಾಮರ್ಥ್ಯ ಇದೆ. ನಮ್ಮ ಜೊತೆಗೆ ಸರಿಸಮಾನವಾಗಿ ನಿಲ್ಲುವಂಥ ಸಾಮರ್ಥ್ಯ ಒಂದು ಗೋವಿಗೆ ಮಾತ್ರ ಇರೋದು, ದುಡ್ಡಿಗೆ ಇಲ್ಲ ಅನ್ನೋದನ್ನು ನಹುಷ ಮಹಾರಾಜರ ಆ ಪ್ರಕರಣದಿಂದ ಹೇಳ್ತಾರೆ ಅವರು. ದಿಲೀಪ ಮಹಾರಾಜ ಸೂರ್ಯವಂಶದಿಂದ ಇಕ್ಷಾಕು ವಂಶದಲ್ಲಿ ದಿಲೀಪ ಮಹಾರಾಜರು ಮದುವೆ ಆಯಿತು, ಉತ್ತಮವಾದಂಥ ಸಂತಾನ ಬೇಕು ಅಂತ ಬಯಸಿದರು. ಹೇಳ್ತಾರೆ, ನಂದಿನಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳಿದರು. ನಂದಿನಿಯ ಸೇವೆಯನ್ನು ಮಾಡ್ತಾಯಿದ್ರು. ಹೇಗೆ ಮಾಡ್ತಾಯಿದ್ರು ಅಂತ ಹೇಳಿದರೆ, ಅದು ಮಲಗುವವರೆಗೆ ಇವರು ಮಲಗ್ತಾ ಇರಲಿಲ್ಲ. ಅದು ಹೇಳುವ ಮೊದಲು ಇವರು ಹೇಳೋದು, ಅದು ಉಂಡ ಬಳಿಕ ಇವರು ಉಣ್ಣೋದು, ಗೋಗ್ರಾಸವನ್ನು ಕೊಟ್ಟು. ಈ ರೀತಿಯಾಗಿ ಆ ಗೋವಿನ ಸೇವೆಯನ್ನು ಮಾಡ್ತಾ ಇರಬೇಕಿದ್ರೆ ಒಂದು ದಿನ ಆ ನಂದಿನಿಯ ಮೇಲೆ ಒಂದು ಹುಲಿ ಆಕ್ರಮಣ ಆಗತ್ತಂತೆ. ದಿಲೀಪ ಮಹಾರಾಜ ಬಿಲ್ಲಿನ ಹೆದೆಯನ್ನು ಎಳಿತಾನೆ. ಹೇಳುತ್ತದೆ, ಹುಲಿ ಮಾತನಾಡುತ್ತದೆ, ಹೇಳುತ್ತದೆ, ಇದು ನನ್ನ ಆಹಾರ, ಇದು ನಾನು ಪ್ರಕೃತಿ ದತ್ತವಾಗಿ ನನಗೆ ಇದನ್ನು ಹಿಡಿಯುವಂಥ ಅಧಿಕಾರ ಇದೆ, ನಾನು ಹಿಡಿದಿದ್ದೇನೆ, ಇದರ ಬದಲಿಗೆ ಏನು ಕೊಡ್ತೀಯ ಹೇಳು, ನಾನು ಬಿಡ್ತೀನಿ ಅಂತ. ಆಗ ದಿಲೀಪ ಮಹಾರಾಜ ಹೇಳ್ತಾನಂತೆ, ನೀನು ನನ್ನನ್ನು ಭಕ್ಷಿಸು, ನೀನು ನನ್ನ ದೇಹದ ಮಾಂಸ ನಿನ್ನ ಪಾಲಿಗೆ, ಆದರೆ ಆ ಗೋವನ್ನು ನೀನು ಬಿಡಬೇಕು ಅಂತ ದಿಲೀಪ ಮಹಾರಾಜ ಹೇಳ್ತಾನೆ. ಆ ಸಂದರ್ಭದಲ್ಲಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಅವನಿಗೆ ರಘು ಅನ್ನುವಂಥ ಮಗು ಹುಟ್ಟಿದ. ಆ ರಘುವಿನಿಂದ ರಘುವಂಶದ ಆರಂಭ ಆಯಿತು, ಗೋವಿನ ಅನುಗ್ರಹದಿಂದ. ಹೀಗೆ ಎಲ್ಲ ಪುರಾಣಗಳಲ್ಲಿ, ಸಾಹಿತ್ಯಗಳಲ್ಲಿ ನಮಗೆ ಸಿಗುವಂಥದ್ದು ಯಾವುದು ಕೇಳಿದ್ರೆ ಈ ಒಂದು ಗೋವಿನ ಮಹತ್ವ. ಅದು ನಮ್ಮ ಭಾರತದ ಇತಿಹಾಸದಲ್ಲಿ ಬಹುಶಃ ಕ್ರಿಸ್ತ ಪೂರ್ವದಲ್ಲಿ 235ರಲ್ಲಿ, ಅಂದರೆ ಇವತ್ತಿನಿಂದ 2235 ವರ್ಷ ಪೂರ್ವದಲ್ಲಿ ತಮಿಳುನಾಡು ಭಾಗದಲ್ಲೊಬ್ಬ ಅರಸ ಇದ್ದಂತೆ, ಮನುನೀತಿ ಚೋಳ ಅಂತ ಅವನ ಹೆಸರು. ಆ ಮನುನೀತಿ ಚೋಳನ ಅರಮನೆ ಹೊರಗಡೆ ಒಂದು ಗಂಟೆಯನ್ನು ಕಟ್ಟಿದ್ರಂತೆ. ಯಾರಿಗಾದರೂ ಊರಲ್ಲಿ ಅನ್ಯಾಯ ಆದರೆ ಹೋಗಿ ಆ ಗಂಟೆಯನ್ನು ಹೇಳಿದ್ರೆ ರಾಜ ಸ್ವತಃ ಬಂದು ನ್ಯಾಯ ಮಾಡ್ತಾ ಇದ್ದ, ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇದ್ದ. ಒಂದು ದಿನ ಒಂದು ಹಸು ಬಂದು ಗಂಟೆಯನ್ನು ಎಳಿತಾ ಇದೆ. ರಾಜ ಬಂದು ಕೇಳ್ತಾನೆ, ಇದರ ದುಃಖ ಏನು ಸಮಸ್ಯೆ ಆಗಿದೆ, ಇದಕ್ಕೆ ನೋಡ್ಕೊಂಡು ಬನ್ನಿ ಅಂತ. ಗೋ ಓಡ್ಕೊಂಡು ಹೋಯಿತು. ರಾಜ ಬೀದಿಯಲ್ಲಿ ಒಂದು ಜಾಗಕ್ಕೆ ಹೋಗಿ ನಿಂತ್ಕೊಳ್ತು. ಅಲ್ಲಿ ನೋಡಿದರೆ
ಅದರ ಕರು, ಸಣ್ಣ ಕರುವನ್ನು ಯಾರೋ ಅಡಿಗೆ ಹಾಕ್ಕೊಂಡು ಹೋಗಿದ್ದಾರೆ. ರಥದ ಚಕ್ರಕ್ಕೆ ಸಿಲುಕಿ ಸತ್ತೋಗಿದೆ. ವಿಚಾರಣೆ ನಡೆಸಿದ, ಯಾರು ಮಾಡಿರೋದು? ನೋಡಿದರೆ ಆತನ ಸ್ವತಃ ಮಗ, ರಾಜನ ಮಗನೇ ಆ ಕೆಲಸವನ್ನು ಮಾಡಿದ್ದಾನೆ. ಹಸುವಿನ ಆಕಳಿನ ಕರುವನ್ನು ಕೊಲ್ಲುವಂಥ ಕೆಲಸವನ್ನು ಮಾಡಿದ್ದಾನೆ. ಆಗ ಮನುನೀತಿ ಚೋಳ ತನ್ನ ಸ್ವತಃ ಮಗನಿಗೆ ಗೋವನ್ನು ಹತ್ಯೆ ಮಾಡಿದಂಥ ಕಾರಣಕ್ಕಾಗಿ ಶೂಲಕ್ಕೇರಿಸುವ ಶಿಕ್ಷೆಯನ್ನು ವಿಧಿಸಿದ ಅನ್ನುವಂಥ ಒಂದು ಚರಿತ್ರೆ ಇದ್ದರೆ ಅದು ನಮ್ಮ ಭಾರತದಲ್ಲಿ ಮಾತ್ರ. ಜಗತ್ತಿನಲ್ಲಿ ಬೇರೆ ಎಲ್ಲೂ ಕೂಡ ಒಂದು ಪಶುವಿಗಾಗಿ ಇಂಥ ತ್ಯಾಗ, ಇಂಥ ಚರಿತ್ರೆ, ಇಂಥ ಒಂದು ದೇವತಾ ಭಾವನೆಗಳು, ಇಂಥ ಒಂದು ಪೂಜ್ಯ ಭಾವನೆ ನಿಮಗೆ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ತಮಿಳುನಾಡಿನಲ್ಲಿ ಆ ಕಾಲದಲ್ಲಿ ಸೆಂಗೋಲನ್ನು ಸ್ಥಾಪನೆ ಮಾಡ್ತಾರೆ. ಅದರ ಮೇಲೆ ಧರ್ಮದ ಪ್ರತೀಕವಾಗಿ ನಂದಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ದೇಶದಲ್ಲಿ ಅನೇಕ ಹೋರಾಟಗಳು ನಡೆಯಿತು. 1857ರ ಮೊದಲ ಸ್ವಾತಂತ್ರ್ಯದ ಸಂಗ್ರಾಮ ನಡೆಯಿತು. ಆವತ್ತಿನವರೆಗೆ ರಾಜರು ತಮ್ಮ ರಾಜ್ಯವನ್ನು ಉಳಿಸಿಕೊಳ್ಳೋದಕ್ಕಾಗಿ ಹೋರಾಟವನ್ನು ಮಾಡಿದರು. ಸೈನಿಕರು ಪಿಂಚಣಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ರು, ರೈತರು ತಮ್ಮ ಭೂಮಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಅದೇ ಮೊದಲ ಬಾರಿಗೆ ಯಾವಾಗ 350ಕ್ಕೂ ಅಧಿಕ ಕಸಾಯಿಖಾನೆಗಳಲ್ಲಿ ಬಹಿರಂಗವಾಗಿ ಗೋವಿನ ವಧೆಗೆ ಈ ಬ್ರಿಟಿಷರು ಆದೇಶವನ್ನು ಕೊಡ್ತಾರೆ. ಅದನ್ನು ಒಂದು ಪರ್ಮಿಟ್ ಲೈಸೆನ್ಸ್ನ ಮೂಲಕ ಗೋವಿನ ಹತ್ಯೆಯನ್ನು ಆರಂಭ ಮಾಡಿದರು. ಅದರ ವಿರುದ್ಧ ಸೈನಿಕ ಚಾವಣಿಯಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ಆಗ ಹೇಳಿದರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರಸಿಂಹ, ತಾತ್ಯಾ ಟೋಪೆ, ಮಂಗಲ್ ಪಾಂಡೆ ಅಂತ ಮಹಾಪುರುಷರುಗಳು ಸೇರಿ ಕ್ರಾಂತಿಯನ್ನು ಮಾಡ್ತಾರೆ. ಚಮಕುಡಿ सन 57 में वो तलवार पुरानी थी, बूढ़े भारत में भी फिर से आई नई जवानी थी, ರಾಜವಂಶೋ ನೆ ಭೃಗುಟಿ ತಾನಿ ತಿ, ಖೂಬ್ ಲಡಿ ಮರ್ದಾನಿ ತಿ, ಓ ಝಾನ್ಸಿ ರಾಣಿ ತಿ ಅಂತ ಹೇಳಿದರು. ಇಡೀ ಭಾರತದ ಜನ ಆ ಒಂದು ಸ್ವಾತಂತ್ರ್ಯದ ಹೋರಾಟಕ್ಕೆ ಆ ಕೈಯನ್ನು ಜೋಡಿಸ್ತಾರೆ. ಕಾರಣ ಗೋವಿನ ಹತ್ಯೆಯ ವಿರುದ್ಧ ಇಡೀ ದೇಶದಲ್ಲಿ ವ್ಯಕ್ತವಾದಂಥ ಒಂದು ಆಕ್ರೋಶ. ಆನಂತರ ಮಹಾತ್ಮ ಗಾಂಧೀಜಿ ಹೇಳಿದರು, ಸ್ವಾತಂತ್ರ್ಯ ಕೊಡುವುದು ನನಗೆ ಸ್ವಲ್ಪ ವಿಳಂಬ ಆದರೂ ತೊಂದರೆ ಇಲ್ಲ, ಮೊದಲು ನನಗೆ ಭಾರತದಲ್ಲಿ ಗೋವಿನ ಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದರು. ವಿನೋದ ಭಾವೆ ಅವರು ಅದಕ್ಕಾಗಿ ಗೋದಾನ ಮತ್ತು ಭೂದಾನದ ಚಳವಳಿಯನ್ನು ಮಾಡಿದರು. ದಯಾನಂದ ಸರಸ್ವತಿಯವರು ಹೇಳಿದರು, 3 ಕೋಟಿ ಜನರ ಸಹಿಯನ್ನು ಸಂಗ್ರಹ ಮಾಡಿ ವಿಕ್ಟೋರಿಯಾ ರಾಣಿಗೆ ನಾನು ಸಬ್ಮಿಟ್ ಮಾಡ್ತೇನೆ, ದೇಶದಲ್ಲಿ ಗೋ ಹತ್ಯೆ ನಿಲ್ಲಬೇಕು ಅಂತ ಹೇಳಿದರು. ಇವತ್ತಿಗೂ ಪುರಿಯ ಶಂಕರಾಚಾರ್ಯರು ಛತ್ರ, ಚಡಿ, ಚಾಮರ ಮತ್ತು ಪೀಠ ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ. ಗೋ ಹತ್ಯೆ ಸಂಪೂರ್ಣವಾಗಿ ನಿಲ್ಲುವವರೆಗೆ ಇದು ಯಾವುದನ್ನು ನಾನು ಧರಿಸುವುದಿಲ್ಲ ಅಂತ ಹೇಳಿ ನಮ್ಮ ಕಣ್ಣ ಮುಂದೆ ಇವತ್ತಿಗೂ ಬದುಕ್ತಾ ಇದ್ದಾರೆ. ಎಷ್ಟೋ ಜೈನ ಮುನಿಗಳು ಉಪವಾಸ ಸಲ್ಲೇಖನ ವ್ರತವನ್ನು ತೆಗೆದುಕೊಂಡು ಆಹಾರವನ್ನು ತ್ಯಾಗ ಮಾಡಿ, ನೀರನ್ನು ತ್ಯಾಗ ಮಾಡಿ ಗೋವಿನ ಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಮಾಡಿ ತಮ್ಮ ಜೀವವನ್ನು ಅರ್ಪಣೆ ಮಾಡಿದಂಥ ಇತಿಹಾಸ ನಮ್ಮ ಭಾರತದಲ್ಲಿದೆ. ದುರ್ದೈವ, ಇದು ಯಾರೋ BJP ಅವರ ಅಜೆಂಡಾ, ಇದು ಯಾವುದೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರ ಅಜೆಂಡಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಕ್ಯಾನ್ಸರಿಗೆ ಆನ್ಸರ್ ಇದು ಅಂತ ಹೇಳಿದಂಥ ಗೋಮೂತ್ರ ಇರ್ಬೋದು ಅಥವಾ ಸಗಣಿ ಇರ್ಬೋದು, ಇವತ್ತು ಮಣ್ಣು ಉಳಿಸಿ, ನೀರು ಉಳಿಸಿ, ಗಾಳಿ ಉಳಿಸಿ ಅಂತ ಒದ್ದಾಡ್ತಾ ಇರುವಂಥವ್ರು ಇರ್ಬೋದು, ಇದು ಯಾವುದು ಕೂಡ ರಾಜಕೀಯದ ವಿಚಾರ ಅಲ್ಲ. ನಾಳೆಯ ದಿನ ಇಡೀ ಮನುಕುಲಕ್ಕೆ ತಟ್ಟಿದಂಥ ಮಹಾಶಾಪ ಯಾವುದನ್ನು ಯಾವತ್ತಿನವರೆಗೆ ಗೋವಿನ ಒಂದು ತೊಟ್ಟು ರಕ್ತ ಈ ಭೂಮಿಗೆ ಬೀಳತ್ತೆ, ಆವತ್ತಿನವರೆಗೆ ಮನುಷ್ಯ ನೆಮ್ಮದಿಯಿಂದ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದು ಕೂಡ ಯಾವುದೋ ಧರ್ಮಕ್ಕೋ ಯಾವುದೋ ರಾಜಕೀಯ ವ್ಯಕ್ತಿಗಳಿಗೂ ಸೀಮಿತವಾದಂಥ ವಿಚಾರ ಅಲ್ಲ. ಇದು ಸಮಷ್ಟಿಯ ಹಿತಚಿಂತನೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವಂಥ ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಂಥ ದಾರಿ ಗೋವನ್ನು ಉಳಿಸಬೇಕು ಅಂತ. ಹಾಗಾಗಿ ಹೇಳಿದರು, ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಃ ಸಮಸ್ತ ಸುಖಿನೋ ಭವಂತು. ಗೋವಿಗೆ ಅಂಥ ಮಾನ್ಯತೆಯನ್ನು ನಮ್ಮ ಹಿರಿಯರು ಕೊಟ್ಟರು. ರಾಜ ರಣಜಿತ್ ಸಿಂಗ್ ಹೇಳ್ತಾನೆ, ನನ್ನ ಪಂಜಾಬ್ನ ವ್ಯಾಪ್ತಿಯಲ್ಲೆಲ್ಲಾದರೂ ಗೋ ಹತ್ಯೆ ನಡೆದರೆ ಅದರ ಬಗ್ಗೆ ವಿಚಾರಣೆ ಆಗಬೇಕಾಗಿಲ್ಲ, ಅವನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಮರಣದಂಡನೆ ಕೊಟ್ಟುಬಿಡಿ ಅಂತ ಹೇಳಿದ್ರು. ಆ ರೀತಿಯ ರಾಜ ರಣಜಿತ್ ಸಿಂಗ್ನ ಕಾಲದಲ್ಲಿ ಕಾನೂನುಗಳು ಇವತ್ತಿಗೂ ಮಲೇರ್ಕೋಟ್ಲಾ ಇರ್ಬೋದು, ಅನೇಕ ಭೂಭಾಗಗಳಲ್ಲಿ ಗೋವಿನ ಹತ್ಯೆಯ ವಿರುದ್ಧ ಎಂತೆಂಥ ಹೋರಾಟಗಳು ನಡೆಯಿತು. ಇವತ್ತಿಗೂ ಕರ್ನಾಟಕದ ಅನೇಕ ಊರುಗಳಿಗೆ ಹೋದರೆ ಗೋವಿನ ರಕ್ಷಣೆಗೆ ಬೇಕಾಗಿ ಬಲಿದಾನ ಮಾಡಿದಂಥ ವೀರರ ಹೆಸರಲ್ಲಿ ವೀರಗಲ್ಲುಗಳನ್ನು ನೆಟ್ಟಿದ್ದಾರೆ. ಈ ಸಂಘಟನೆಗಳು ಆರಂಭ ಆದ ಬಳಿಕ ಗೋವಿನ ರಕ್ಷಣೆಗೆ ಬೇಕಾಗಿ ಹೋರಾಟವನ್ನು ಮಾಡಿ ಬಲಿದಾನ ಮಾಡಿದಂಥ ಯುವಕರ ಹತ್ತಾರು ಹೆಸರುಗಳನ್ನು ನಾವು ಕರಾವಳಿಯಲ್ಲಿ ಹೇಳಬಹುದು. ರಾಜ ಮಹಾರಾಜರ ಕಾಲದಲ್ಲಿ ಹಾಕಿದಂಥ ವೀರಗಲ್ಲುಗಳು, ನಮ್ಮ ಯುವಕರು ಮಾಡಿದಂಥ ಬಲಿದಾನದ ಹೆಸರಲ್ಲಿ ಕಟ್ಟಿದಂಥ ಕಟ್ಟೆಗಳು, ಬಸ್ ಸ್ಟ್ಯಾಂಡ್ಗಳು, ಇದೆಲ್ಲವೂ ಕೂಡ ಕರಾವಳಿಯಲ್ಲಿ ಗೋ ಸಂರಕ್ಷಣೆಯ ಆ ಒಂದು ಹೋರಾಟ ಹೇಗೆ ಒಂದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇವತ್ತಿಗೂ ಕೂಡ ಉರಿತಾ ಇದೆ, ಪ್ರಜ್ವಲಿಸ್ತಾ ಇದೆ ಅನ್ನೋದಕ್ಕೆ ಇವತ್ತಿಗೂ ಉದಾಹರಣೆ ಅದು. ಹಾಗಾಗಿ ಮಹಾಲಿಂಗೇಶ್ವರ ದೇವರ ನಡೆಯಲ್ಲಿ ಇವತ್ತು ನಾವೆಲ್ಲ ಒಂದು ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು. ನಾವೆಲ್ಲ ಸಮಸ್ಯೆಯ ಮೂಲಕ್ಕೆ ಹೋಗೋದಿಲ್ಲ. ನಾವು ಯಾರೊಬ್ಬ
ಗೋವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಅವನನ್ನು ಅಡ್ಡ ಹಾಕಬೇಕು, ಅವನನ್ನು ಹಿಡಿದು ಪೊಲೀಸರಿಗೆ ಕೊಡಬೇಕು ಅನ್ನೋ ಅಲ್ಲಿಂದ ನಮ್ಮ ಯೋಚನೆಗಳು ಆರಂಭ ಆಗ್ತವೆ. ಆದರೆ ಆ ಗೋವನ್ನು ಮಾರಿದಂಥ ವ್ಯಕ್ತಿ ಯಾರು? ಆ ಗೋವಿನ ಬಗ್ಗೆ ಆತನಿಗೆ ಕೇವಲ ವ್ಯಾವಹಾರಿಕವಾದಂಥ ದೃಷ್ಟಿಕೋನವೇ ಯಾಕೆ ಇದೆ? ಇವತ್ತು ಅತಿ ಹೆಚ್ಚು ಬೀಡಾಡಿ ಗೋವುಗಳು, ಇವತ್ತು ನಂದಿಗಳು ನಮಗೆ ರಸ್ತೆಯ ಪಕ್ಕದಲ್ಲಿ ಕಾಣಲಿಕ್ಕೆ ಸಿಗ್ತಾವಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಮನೆಯಿಂದಲೇ ಹೊರಟಿರ್ತಾವೆ ಅವುಗಳು. ಹಾಗಾದರೆ ಆ ನಂದಿಯನ್ನು ಉಳಿಸಬೇಕು ಅನ್ನೋಂಥ ಭಾವನೆ ಹಿಂದೂ ಸಮಾಜದಲ್ಲಿ ಬರಬೇಕು ಅಂತಾದರೆ ಗೋವಿನ ಮಹತ್ವ ಅದು ಕೇವಲ ಒಂದು ಧಾರ್ಮಿಕ ಮಹತ್ವ ಅಲ್ಲ. ಗೋವಿನ ಮಹತ್ವ ಅನ್ನುವಂಥದ್ದು ಕೇವಲ ಒಂದು ಧರ್ಮದ ವಿಚಾರ ಅಲ್ಲ. ಅದು ಇಡೀ ಮನುಕುಲದ ಸುರಕ್ಷತೆಗೆ ಬೇಕಾಗಿ, ಮನುಕುಲದ ಮುಂದಿನ ಭವಿಷ್ಯಕ್ಕೆ ಬೇಕಾಗಿ, ಈ ಪರ್ಯಾವರಣದ ರಕ್ಷಣೆಗೆ ಬೇಕಾಗಿ ಆ ಗೋವನ್ನು ಉಳಿಸುವಂಥ ಕೆಲಸ ಆಗಬೇಕಾಗಿದೆ. ಯಾರೋ ಮೊನ್ನೆ ಒಂದು ರಿಪೋರ್ಟನ್ನು ಕೊಡ್ತಾ ಹೇಳಿದರು, ಈ ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಸೇರಿದ ಹಾಗೆ ರಸಗೊಬ್ಬರಕ್ಕೆ ವ್ಯವಸ್ಥೆ ಇರುವಂಥ ಹಣ ಎಷ್ಟು ಅಂತ ಕೇಳಿದರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ಬೇರೆ ಯಾವುದಕ್ಕೂ ಕೂಡ ಅಷ್ಟು ದುಡ್ಡನ್ನು ಹಾಕ್ತಾ ಇಲ್ಲ, ರಸಗೊಬ್ಬರಕ್ಕೆ ಹಾಕ್ತಾ ಇದ್ದೀವಿ. ಮಲ್ಟಿನ್ಯಾಷನಲ್ ಕಂಪನಿಗಳು ಅದನ್ನು ಪೂರೈಸ್ತವೆ. ಆನಂತರ ಅದರಿಂದ ಆರೋಗ್ಯವನ್ನು ಕೆಡಿಸಿಕೊಂಡವರಿಗೆ ಮತ್ತೆ ಮೆಡಿಸಿನನ್ನು ಕೊಡುವಂಥದ್ದು ಮತ್ತೊಂದು ದೊಡ್ಡ ಮಾಫಿಯಾ. ಹೀಗಾಗಿ ಇಡೀ ಭಾರತದ ಅರ್ಥ ವ್ಯವಸ್ಥೆಯನ್ನು ಹಾಳು ಮಾಡಿರುವಂಥ ಈ ರಸಗೊಬ್ಬರದ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತಾದರೆ ಮತ್ತೆ ಸಾವಯವ ಕೃಷಿಗೆ ಮರಳಬೇಕು. ಈ ದೇಶದಲ್ಲಿ ಅತಿ ಹೆಚ್ಚು ಸಾವಯವದ ರಸಗೊಬ್ಬರವನ್ನು ಹಾಕಿ ಕ್ರಾಂತಿ ಮಾಡಿದಂಥ ಪ್ರದೇಶ ಯಾವುದು ಕೇಳಿದ್ರೆ ಪಂಜಾಬ್ನಲ್ಲಿರುವಂಥ ಬಟೆಂಡಾ. ರಾಜೀವ್ ದೀಕ್ಷಿತ್ ಅವರು ಹೇಳ್ತಾರೆ ಅದನ್ನು. ಪಂಜಾಬ್ನ ಬಟೆಂಡಾದಲ್ಲಿ ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆದಂಥ ಪ್ರದೇಶ ಯಾವುದು ಕೇಳಿದ್ರೆ ಬಟೆಂಡಾ. ಆದರೆ ಇವತ್ತು ಒಂದೊಂದು ಮನೆಯಲ್ಲಿ 3 ಜನ ಕ್ಯಾನ್ಸರ್ ಪೇಷಂಟ್ಗಳು ಇರುವಂಥ ಪ್ರದೇಶ ಕೂಡ ಅದು ಬಟೆಂಡಾ. ಸರ್ಕಾರದ ವತಿಯಿಂದ ಬಟೆಂಡಾ ಟು ಬಿಕನೇರ್ ಕ್ಯಾನ್ಸರ್ ಎಕ್ಸ್ಪ್ರೆಸ್ ರೈಲನ್ನು ಓಡಿಸ್ತಾ ಇದ್ದಾರೆ. ಆ ರೀತಿಯ ಸ್ಥಿತಿ ಇದೆ. ಇದೇ ನೆಟ್ಟಣಿಗೆ, ಮುಟ್ನೂರು, ಸರ್ಗ ಈ ಎಲ್ಲ ಭೂಭಾಗಗಳಿಗೆ ಒಮ್ಮೆ ಕೊಕ್ಕಡದವರೆಗೆ ಹೋಗಿ ನೋಡಿದರೆ ಯಾವ ರೀತಿಯಲ್ಲಿ ಎಂಡೋಸಲ್ಫಾನ್ ಅನ್ನುವಂಥ ಮಹಾಮಾರಿ, ಎಂಡ್ರಸ್ ಅನ್ನುವಂಥ ಮಹಾಮಾರಿ ನಮ್ಮ ಇಡೀ ಮನುಕುಲವನ್ನೇ ನಾಶ ಮಾಡಿದೆ ಅನ್ನೋದನ್ನು ನೀವು ನೋಡ್ಬೋದು. ಒಂದೊಂದು ಮನೆಯಲ್ಲಿ 2-3 ಜನ ಅಂಗವಿಕಲರಿದ್ದಾರೆ. 50 ವರ್ಷ 60 ವರ್ಷದ ಹಿರಿಯರು ತಮ್ಮ 20-25 ವರ್ಷದ ಆ ಯುವ ಮಕ್ಕಳು ಅವರು ದುಡಿಬೇಕಾದಂಥ ವಯಸ್ಸಾದರೆ ಇವತ್ತು ನೆಲದಲ್ಲಿ ಪರದಾಡ್ತಾ ಇದ್ದಾರೆ. ಮನುಷ್ಯರ ರೀತಿ ಕಾಣಲ್ಲ, ಆ ರೀತಿಯಾದಂಥ ವಿಕೃತವಾದಂಥ ಒಂದು ಸಂತತಿಗಳಿಗೆ ಜನ್ಮ ಕೊಟ್ಟಿದ್ದಾರೆ. ಕಾರಣ ಯಾರು? ಅವರು ಮಾಡಿದ ತಪ್ಪಲ್ಲ, ಯಾವುದೋ ಒಂದು ಕೆಮಿಕಲ್, ಯಾವುದೋ ಒಂದು ರಾಸಾಯನಿಕ ಅವರನ್ನು ಕೊಂದು ಹಾಕಿದೆ. ಆ ರೀತಿಯಾದಂಥ ಅವರ ಜೀವನವನ್ನೇ ನಷ್ಟ ಮಾಡಿ ಹಾಕಿದೆ. ಈ ರೀತಿಯ ಎಂಡೋಸಲ್ಫಾನ್ನ ವಿರುದ್ಧ, ಈ ರಸಗೊಬ್ಬರಗಳ ವಿರುದ್ಧ ಒಂದು ಸಾತ್ವಿಕವಾದಂಥ ಹೋರಾಟವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಮತ್ತೆ ನಮ್ಮ ದೇಶೀಯ ಗೋತಳಿಗಳನ್ನು ನಾವು ಮತ್ತೊಮ್ಮೆ ಅವುಗಳ ಆ ಒಂದು ವಂಶವನ್ನು ವೃದ್ಧಿ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಬೇಕು. ಆ ಕೆಲಸವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡದೆ ಹೋದರೆ, ಪುಕೋವಾಕ ಹೇಳಿದಂಥ ಒಂದು ಮಾತಿದೆ, ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಅಣುಬಾಂಬ್ ಅಪಾಯಕಾರಿ ಅಲ್ಲ, ರಸಗೊಬ್ಬರ ಅಪಾಯಕಾರಿ ಅನ್ನುವಂಥ ಮಾತನ್ನು ಅವನು ಹೇಳಿದ. ಅಣುಬಾಂಬ್ ಹಾಕಿದರೆ ಅದರಿಂದ ಚೇತರಿಸಿಕೊಳ್ಳುತ್ತೆ, ಒಂದು 10-20 ವರ್ಷದ ನಂತರ ಅದು ಚೇತರಿಸಿಕೊಳ್ಳಬಹುದು. ಆದರೆ ರಸಗೊಬ್ಬರ ಹಾಕಿದರೆ ಅದರಿಂದ ನೀವು ಚೇತರಿಸಿಕೊಳ್ಳೋದಿಲ್ಲ. ಯಾಕಂದರೆ ನಾವು ನಮ್ಮ ಗದ್ದೆಯ ಪಕ್ಕದಲ್ಲಿ ಹಿಂದೆ ಹೋಗಿ ನೋಡುವಾಗ ನಮ್ಮನ್ನ ಕಂಡದ ಬರಿಟ್ಟು ತೂನಾಗ ಇತ್ತು ನಕ್ಕುರು, ಜಲ್ಲಂಟೆ, ನರ್ತೆ ಏತ್ ಬಗೆತ ಮತ್ತು ಜೀವಿಲು ಮಾತ ನಮಗೆ ತೂವರ ಸಾಧ್ಯ ಇತ್ತಂడి. ಆಂಡ ಯಾಪ ಈ ರಸಗೊಬ್ಬರ ಬತ್ತನ ಯೂರಿಯಾ, ಫಾಸ್ಫೇಟ್, ಸುಫಲ ಒಂದು ಮಾತ ಪಾಡ್ದಾಯ್ಬಕ್ಕ ಇನಿ ನಮಗೆ ಕಂಡಡು ಓಲತ್ತು ವರದಿಕ್ಕೊಂದಿಜ್ಜ ಓಲತ್ತು ವರದಿಕ್ಕೊಂದಿದ್ದ ಜಾಗ ಎಣ್ಣದಂಡ ಐಕಲು ಗೊಬ್ಬರ ಎರೆನು ಮಲ್ತಿನಿಕೆ ಎಣ್ಣದಂಡ ಈ ಸೂಕ್ಷ್ಮ ಜೀವಿಲನೆ ಕೆರ್ದು ಗೊಬ್ಬರ ಮಲ್ತದೆ ನಮಗೆ ಬುಲೆ ಬುಲೆ ಪವರ ಅವಕಾಶ ಮಲ್ತು ಕೊರ್ನಿ ಅವಕ್ಕೆ ಪೋಷಣದ ಗುಣ ಇಜ್ಜೆ ಐಕ ಕೆರ್ಪುನನೇ ಗುಣ ಇಪ್ಪುನು ಅಂಚಾದು ಅವು ನಕ್ಕುರುನು ಕೆರ್ಂಡ ಅವು ಬುಳೆತ್ತ ಮೂಲಕ ಆ ಒಂಜಿ ಅರಿತ ಮೂಲಕ ನಿಗಲ್ನ ಬಂಜಿದ ಉಲಾಯ್ಬೋದು ನಿಗಲ್ನ ಬಂಜಿದ ಉಲಾಯ್ಡು ಎಸಿಡಿಟಿ ಪರೆವು ಅನೇಕ ರೀತಿಯ ರೋಗಗಳನ್ನು ಉತ್ಪಾದನೆ ಮಲ್ಪುನಚ್ಚಿಂದ ಕೆಲಸ ಮಲ್ಪುಂಡು ಅವು ಅಲ್ಸರ್ ಹಿಡಿದು ಬದು ಕ್ಯಾನ್ಸರ್ ಮುಟ್ಟಲ್ಲ ಕಡೆಗೆ ಬೋಪುಂಡು ಕ್ಯಾನ್ಸರ್ ಮುಟ್ಟಲ್ಲ ಬೋಪುಂಡು ಅಂಚಾದು ಮರಿ ತುಚ್ಚಿಣ್ಣ ಮರ್ದುಂಡಿಗೆ ಅರಿ ತುಚ್ಚಿಣ್ಣ ಮರ್ದಿಜ್ಜಿಂದ ನಮ್ಮನ್ನ ಹಿರಿಯರು ಬಂತೀರಿ ಇನ್ನು ನಮಗೆ ಅರಿಯ ತುಚ್ಚೊಂದಿಪ್ಪು ನಮ್ಮ ತಿನ್ಪುನ ಹಂಚಿದ ಆಹಾರೊಡೆ ಇನಿ ಮರ್ದೆ ಆಹಾರ ಆತನು ನುಪ್ಪಿ ಇದು ತಿನ್ಪುನು ಮಾತ್ರ ಇದು ತಿನ್ನೋಡಪ್ಪು ನಮ್ಮ ಮಾತ ತುಂಬು ಎಲ್ಲಿ ಪುನಗ ನಮ್ಮನ ಮತ ಚಾವಡಿಡು ಒಂಜಿ ತೌತೆಲು ಆ ತೌತೆಲನ್ನು ಒಂಜಿ ತಾರದ ಒಲಿಟ್ಟು ಕಡದು ಕಟ್ಟಿಯರಿಂದಾಂಡ ಆಜಿ ತಿಂಗೋಲು ಮುಟ್ಟ ಆ ತೌತೆಲನ್ನು ತೆತ್ತದು ಮರಿ ಅಲ್ಲೋಡು ಕೈಪು ಮಲ್ತನು ಅಂತ ನಮ್ಮ ಆಂಡ ಇನಿ ತೌತೆ ಬಾರಿ ಮಲ್ಲ ಮಲ್ಲ ಸೈಜ್ ಎಡ್ಡೆ ಆಂಡ ಒಂಜಿ ರಡ್ಡು ವಾರ ಅನಗ ಇಟ್ಟು ನೀರು ಜಪ್ಪರ ಸುರಾಪುಂಡು ಕಲರ್ ಎಡ್ಡುಂಡು ಸೈಜ್ ಎಡ್ಡುಂಡು ಆಂಡ ಬಾಳಿಕೆ ಬರ್ಪುಜಿ ಉಲಾಯ್ಡು ಟೊಳ್ಳು
ಆ ತೌತ್ಯದ ಸ್ಥಿತಿಯೇ ನಮಗೆಲ್ಲ ಬೈತಾನೆ ದಯಕಿಣ ಅವಲ ರಸಗೊಬ್ಬರ ಪಾಡ್ದು ಬಲೆ ಪದಿನಿ ನಮಲ ರಸಗೊಬ್ಬರಡೆ ಬದುಕಿನಗುಲು ನಮನಗುಲ್ಲ ತೂವರ ಮಾತ ಬೊಲ್ದು ಪೊರ್ಲು ಬಾರಿ ಅಡ್ಡೆ ಆಂಡ ಕಾಣೆ ಲಕ್ಕುನು ಪುರ ಗೋಡೆ ಕೈಗೊರಂದೆ ಲಕ್ಕುನು ಮಾತ ಒಂದು ನಮನ ಇನ್ನಿತ ಪರಿಸ್ಥಿತಿ ಅಂಚಾದು ಗೋವು ಒರಿಜಿನ್ನ ಅಣ್ಣ ನಮ್ಮನ ದೇಶವರಿ ಅಂದು ತುಳುನಾಡು ಗೋವಿಗೆ ತಿನ್ನಚ್ಚಿನ ಮಾನ್ಯತೆ ಏನ ಒಂಜಿ ದೇವಸ್ಥಾನ ಎಂಗಲೆಗೆ ಒಂಜಿ ಮೂರ್ತ ಮಲ್ಪಡುಂದಂಡ ಪೆರಸಾಯ ಅಂಗನಗು ಪಾರಾಯಿನ ಪಚ್ಚಂಬಿ ಇನಿ ಪಚ್ಚಂಬಿ ದಿಕ್ಕಂದು ಇನಿ ಅವು ಐತ ವ್ಯವಸ್ಥೆ ಬೇತೆ ಆತಂದು ಅವು ಕಂಡೋಗು ಮಾತ ಪೋದು ಗುಡ್ಡೆಡು ಮಾತ ಐಕುಲು ಮಾತ ಪಂತಿ ಪಜಿರಿ ತಿಂದು ಬತ್ತಂದಂಡ ಪಚ್ಚಂಬಿ ಇನಿ ಐಕ್ಲೆಗ್ಲ ನಮ್ಮಲಕನೆ ಮಾತ ಲೂಸ್ ಮೋಷನ್ಲು ಮಾತ ಸುಡಾವಂದಿಲ್ಲ ನಾವು ತೂಪತ ಮುಲ್ಪಪುರ ಐಕಲ್ನ ಆರೋಗ್ಯಂಲ ಹಾಲು ಮಲ್ತು ಪಾಡ್ದಾತನ್ ನಮ್ಮ ಅಂಚಾದ ಪೆರಸಾಯ ಅಂಗನಗು ಪಾರಾಯಿ ಪಚ್ಚಂಬಿ ಐದು ಬಕ್ಕ ಪಂಚಗವ್ಯಲು ಪ್ರತಿ ಒಂಜೈಕಲ ಗೋವು ಬೋಡು ಈ ಹಿಂದೂ ಸಮಾಜದ ಬಾರಿಮಲ್ಲ ಆರಾಧನೆ ಯಜ್ಞ ನಡಪಡುಂದಾಂಡ ನೆಯ್ ಬೋಡುಂದಾಂಡ ಗೋವು ಅಂಚಾದು ನಮನ ಧರ್ಮೋಡು ಏತ ಮಹತ್ವ ಕೊರಿಯರು ಕೇಳಿದಾಂಡ ಒಂಜಿ ದೇವಸ್ಥಾನ ಏತೆ ಮಲ್ಲದ ಮೊಕ್ತೇಸರಾದಿಪ್ಪಡು ಏತೆ ಮಲ್ಲ ತಂತ್ರಿ ಆದಿಪ್ಪಡು ಒಂಜಿ ಒಡಿಲು ಜಾಪುನ ಅಧಿಕಾರ ಜವು ಬೋಡುಂದಾಂಡ ಒಂಜಿ ಗೋವುನ ಕನತದೆ ಐತ ಕೊಂಬುಗು ಬಲ್ಲು ಗಡದು ಐತ ಒಂಜಿ ಒಡಿಲು ಜಾಪುನ ಚಿನ್ನ ಕ್ರಮ ಮಲ್ಪಡು ಆ ದೇವಸ್ಥಾನ ಗಿಡ್ತಿನ ಚಿನ್ನ ಪಾಪಗೂ ನಮ್ಮ ಹೊಣೆ ಅವರ ಸಾಧ್ಯಜ್ಜಿ ಅವಿನ ತಡೆಪುನ ಶಕ್ತಿ ವೈಕಾಂಡ ಇತ್ತಿನಂದಾಂಡ ಅವು ಗೋವುಗೂ ಮಾತ್ರ ಅಂದ ನಮ್ಮನ ಹಿರಿಯರು ಬಂದಿರು ಇನಿಕಲ ಒಂಜಿ ಎನ್ನ ಇಲ್ಲದ ದೈವಗೊಂಜಿ ಮುಗವಪ್ಯಾವೆಂದಾಂಡ ಸುರೂಕು ಮುಂಡು ಬಲಿ ಮಲ್ಪೊಡೈಕ್ ಮುಂಡುದ ಮಿತ್ತದ ಇದು ಒಂಜಿ ಬಲಿ ಬತ್ತದು ಮುಂಡು ಬಲಿ ಮಲ್ತದ ಹಿಡಿದ ಬೊಕ್ಕ ಏರು ಕಟ್ಟುನ ಇಲ್ಲ ಅಗಲ ತರಕ್ಕೆ ಆ ಕಟ್ಟಿ ದಿಸಮಕ್ಕಲನ ತರಕ್ಕೆ ಆ ಮುಗ ಏರುನು ಒಂದು ತುಳುನಾಡು ದೈವಾರಾಧನೆ ಕೊರ್ನೆಚ್ಚಿದ್ದ ಮಹತ್ವ ಎಂಗಲ್ನ ಅಪ್ಪಾಡ್ಲು ಒಂಜಿ ತಡಪೆದಿದು ಒಂಜಿ ಇಲ್ಲಡೊಂಜಿ ಪೆತ್ತ ತನೆ ಉಂಡುಂದಾಂಡ ಅಗಲೇ ರಾತ್ರಿ ನಿದ್ರೆ ಬೂರ್ಜಿ ಒಂಜಿ ಚಿಮುನಿ ಬತ್ತದ ಕಾತುಕಲ್ಲು ಎರಗಲು ಏತೋ ದಿನ ನಿದ್ರೆ ಬಿಡ್ಪುನುಂಡು ಅವು ಕಂಜಿ ಪಾಡ್ದಾಯಿ ಬೊಕ್ಕ ಎಂಚ ಇಲ್ಲಡಿ ಏರ್ಲ ಒಂಜಿ ಪೆದ್ದಿಯರಡ ಅಮೆ ಬನ್ಪುನ ಆಚರಣೆ ಮಲ್ಪೆರ ನಮ್ಮನ ಇಲ್ಲದ ಸದಸ್ಯ ಬನ್ಪುನ ರೀತಿಲಿ ಆ ಪೆತ್ತೋಗಲ ಅಮೆ ಆಚರಣೆ ಮಲ್ಪುನ ಪರಂಪರೆ ನಡೈತದೆ ಎಂಗಲ ಹಿರಿಯರ್ನಗಲು ಮತ ಏರ್ಲ ಬೆಚ್ಚ ಗಂಜಿಗೆ ಕುಜಪ್ಪು ಬಾಡಿ ಇರಂದಾಂಡ ಪನೊಂತೇರಿ ಮಗ ಪಾಡಡ ದಯಗೇಣದಂಡ ಪೆತ್ತದ ಕೆರ್ನೆಲುಡೆ ಉಂಡು ಪನೊಂತೇರಿಗೆ ತುಂಬುದಾಗಲು ಪಣದಂಡ ಅಂಚಿತ್ನ ಒಂಜಿ ಆತ್ಮೀಯವಾಯಿನಂಚಿದ್ನ ಭಾವನೆ ಅಂಚಿತ್ನ ಒಂಜಿ ಆತ್ಮೀಯವಾಯಿನಂಚಿದ್ನ ಸಂಬಂಧ ನಮಕ್ಕಲ ಪೆತ್ತೋಗಲೆತ್ತಿನ ಇನಿ ಅವು ಕರಿದುಕೊಂಡು ಇನಿ ನಮ್ಮನ ಬದಲಾವೊಂದಿ ಪುನಂಚಿದ್ನ ಜೀವನ ಪದ್ಧತಿಲು ನಮ್ಮ ಸಂಬಂಧ ಮಾತ ಕಮ್ಮಿ ಅವೊಂದುಂಡು ನಮಗೆ ಮನುಷ್ಯರನ್ನೇ ಸಂಬಂಧ ಇಜ್ಜಿ ನನ್ನ ಪೆತ್ತೊಲಿಡುವ ಸಂಬಂಧ ನಮಗೆ ಅಂಚಾದು ಆ ಸಂಬಂಧಲು ಮಾತ ಕೂಡ ಸ್ಥಾಪನೆ ಆವಡುಂದಾಂಡ ಆ ಸಂಬಂಧಲು ಮಾತ ಕೂಡ ಸರಿ ಆವಡುಂದಾಂಡ ಅವು ನಮ್ಮನ ಕಿದೆಡ್ದೆ ಸರಿ ಆವಡು ದಯಕೇಣದಾಂಡ ನಮ್ಮ ಒಂಜಿ ಕಾಲುಡು ನಮ್ಮನ ಶ್ರೀಮಂತಿಗೆದ ಗುರುತ ಹೋಯಿತ್ತಿನ ಕೇಣದಾಂಡ ಕಿದೆಟ್ಟಿತ್ತಿನಂಚಿದ್ದ ಕಂಜಿ ಕೈ ಕೆಂಜುಲುಗೆ ನಮ್ಮನ ಅಟ್ಟಾಡಿತ್ತಿನಂಚಿದ್ದ ಅರಿಮುಡಿ ನಮ್ಮನ ಜಾಲಡಿತ್ತಿನಂಚಿದ್ದ ಸಿರಿದುಪ್ಪೆ ನಮ್ಮನ ಕಂಜಿ ಕೈ ಕೆಂಜಿಲು ನಮ್ಮನ ಆ ಗೋವು ಮಂದಿಲು ಅವು ನಮ್ಮನ ಶ್ರೀಮಂತಿಗೆದ ಸಂಕೇತ ಆತಿತ್ತು ಆಂಡ ಇನಿ ನಮ್ಮನ ಆ ಮಾತ ಶ್ರೀಮಂತಿಗೆಲು ಕರಿದು ಪೋಂದುಲ್ಲ ಐತೊಟ್ಟಿಗೂ ನಮ್ಮನ ಜೀವನಲ ಒಂಜಿ ರೀತಿಡು ಹಾಳ ಒಂದುಂಡು ಸಮಾಜೊಡ್ಲ ಏಕತೆಜ್ಜಿ ಸಮಾಜೊಡ್ಲ ಅನೇಕ ಸ್ವಾರ್ಥಪರವೈನಂಚಿದ್ದ ಚಿಂತನೆಗಳು ಜಾಸ್ತಿ ಆತ ನಮ್ಮ ಒಡೆಗುಂದು ಪಿದಾಡ್ದನ ಐತನ 10% ದಾದಿಲ್ಲ ನಮ್ಮ ಬೈದು ಅದಗನೆ ನಮ್ಮ ನಾಲ್ಕು ಜನ ನಾಲ್ಕು ದಿಕ್ಕು ಪೋದಾಂಡು ನಮ್ಮನ ಪ್ರತಿಷ್ಠೆ ನಮ್ಮನ ಸ್ವಾರ್ಥ ನಮ್ಮನ ರಾಜಕೀಯ ನಮ್ಮನ ದುರುದ್ದೇಶಲು ಇನಿ ಉದೇ ನಮ್ಮನ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕಥೆ ತೂನಗ ನಮಗೆ ಮುರಣಿಂಜಿ ಚಾವಾ ಬಂದೊಂಜಿ ಚಿತ್ರ ಬಿಡುಗಡೆ ಅಂಡು ಛತ್ರಪತಿ ಶಿವಾಜಿ ಮಹಾರಾಜರನ್ನ ರಡ್ನೆ ಬುಡಿದಿ ಸೈಬಾಯಿ ಬಂದು ರಡ್ನೆ ಬುಡಿದಿ ಯಶುಬಾಯಿ ಇಲ್ಲ ಸೈಬಾಯಿ ಆ ರಡ್ನೆ ಬುಡಿದಿನ ಫಲಯೇ ಆರ್ನ ಪುದರದಾದ ಕೇಣದಾಂಡ ಔಸಾಜಿ ಮೋಹಿತೆ ಹಮ್ಮೀರ್ ರಾವ್ ಮೋಹಿತೆ ಎಂದಾರ್ನ ಪುದರ್ ಹಮ್ಮೀರ್ ರಾವ್ ಮೋಹಿತೆ ಆ ಔಸಾಜಿ ಮೋಹಿತೆ ಛತ್ರಪತಿ ಶಿವಾಜಿ ಮಹಾರಾಜರು ತೀರಿ ಬೊಕ್ಕ ತನ್ನ ತಂಗಡಿ ಬದದ ಬನ್ಪೋಲಿಗೆ ಅಣ್ಣ ಈರ್ನ ಮರ್ಮ ಈರ್ನ ಅರುವಾದಾಗ ಬಂಡ ಎನ್ನ ಮಗಕ್ಕೆ ಪಟ್ಟ ಕಟ್ಟಗ ನೆಕ್ಸ್ಟ್ ಎಂದು ಆಯ್ ಒಪ್ಪುಜೆ ಸಾಧ್ಯಜ್ಜ ಒಂದು ಎನ್ನ ಸ್ವರಾಜ್ಯಗೂ ಏರು ಯೋಗ್ಯ ಬನ್ಪುನ ಉಂಡ ನಮನ ಇಲ್ಲದ ಸಂಬಂಧ ನೀನತ್ತಿನ ಇಲ್ಲಡೆ ಛತ್ರಪತಿ ಶಿವಾಜಿ ಮಹಾರಾಜರು ಕಡ್ದಿನ ಸ್ವರಾಜ್ಯ ಒಂದು ದಾದೊಂಡು ಒಂದು ಇಡೀ ಹಿಂದೂ ಸಮಾಜಗೂ ಬೋಡಾದ ಕಡ್ದಿನಿ ಒಂದು ಎನ್ನ ಇಲ್ಲಾಗ ಬೋಡಾದ ಕಡ್ದಿನತ್ತು ಅಂಚಾದು ನಿನ್ನ ಮಗನ ರಾಜಮಲ್ಪೆ ಬನ್ಪುನಂಚಿದ್ದ ಆಶನು ಬುಡ್ಲ ಸುರೂಕು ಸಂಭಾಜಿನ ರಾಜಮಲ್ಪೋಡು ನಮ್ಮ ರಾಜಾರಾಮನತ್ತು ಸುರುತ ಬಿಡಿದ ನಮಗೆ ಇಲ್ಲ ಆಯನ ಮಲ್ಪೋಡು ನಮ್ಮ ತಾಯಿ ಕೇಳಿದಂಡ ಆಡ ಯೋಗ್ಯತೆ ಉಂಡು ಒಂದು ಅಂಚಾದು ತನ್ನ ತಂಗಡಿನ ಎದುರುಪಾಡೊಂದು ಔಸಾಜಿ ಮೋಹಿತೆ ಹಮ್ಮೀರ್ ರಾವ್ ಮೋಹಿತೆ ಆನಿ ಸಂಭಾಜಿ ಮಹಾರಾಜರಿಗೆ ಪಟ್ಟಕಟ್ಟಿಯೇ 7 ಯುದ್ಧೊಡಲ ಸಂಭಾಜಿ ಮಹಾರಾಜರನ್ನ ಒಟ್ಟಿಗಿದ್ದು ಹೋರಾಟ ಮಲ್ದೇರೆ ಸಂಭಾಜಿ ಮಹಾರಾಜರಿಗೆ ಅಪಾಯ ಆಪುಡು ಬನ್ಪುನಂಚಿದ್ದ ಪಡ್ತುಡು ವಾಯುಡು ನಡತಿನ ಯುದ್ಧೋಡು ಆ ಬತ್ತಿನಂಚಿದ್ದ ಪಿರಂಗಿದ ಗುಂಡುಗು ತಿಗಲನ್ನು ಕೊಡ್ದು ಸರ್ಜಾ ಖಾನ್ನ ಆ ಸೇನೆದ ಎದುರುಡೆ ಬಲಿದಾನ ಮಲ್ತಿನಂಚಿದ್ದ ಪರಂಪರೆ ಹಮ್ಮೀರ್ ರಾವ್ ಮೋಹಿತೆನ ಇಂಚಾದೆ ಎನ್ನ ಕುಟುಂಬ ಎನ್ನ ಸಂಸಾರ ಎನ್ನ ಅಧಿಕಾರ ಬನ್ಪುನ ಏನು ಬಿಡುದು ಸಮಾಜ ಒರಿಯೋಡು ದೇಶ ಒರಿಯೋಡು ಬನ್ಪುನಂಚಿದ್ದ ಭಾವನೆ
2050 ಎನ್ನ ದೇಶ ಓಲಿಪ್ಪು, ಎನ್ನ ಪುತ್ತೂರು ಓಲಿಪ್ಪು, ಎನ್ನ ಪುತ್ತೂರದ ನಗರ ಓಲಿಪ್ಪು. 2060 ಓಲಿಪ್ಪು ಯಾನತ್ತುಂದಾಂಡ ಎನ್ನ ಜೋಕುಲುಲ್ಲ ಎನ್ನ ಪುಲ್ಯಾಡುಲ್ಲ ರಗುಲು ಬದುಕೋಡು ಈ ದೇಶಡು. ಈ ಮಾಲಿಂಗೇಶ್ವರ ದೇವರನ ಆರಾಟ ಉತ್ಸವ ಬಲಿ ಒಂದು ನಡಪಡು ಈ ನೆಲಟ್ಟು ಅವು ನಡಪಡುಂದಾಂಡ ಹಿಂದೂ ಸಮಾಜ ಭದ್ರವಾದ ಉಂತೊಡು. ಆ ಹಿಂದೂ ಸಮಾಜ ಭದ್ರವಾದ ಉಂತೊಡುಂದಾಂಡ ನಮ್ಮಡೆ ಎಲ್ಲೆಲ್ಲ ಸಮಸ್ಯೆಲಿ ಇಪ್ಪರೆ ಅವು ಅವಿನ ಮಾತ ಬರಿಕದಿದೆ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧಗಡ್ಗ ಸದಾವಯಂಪನ್ಯಂಚಿದ್ನ ಛತ್ರಪತಿ ಶಿವಾಜಿ ಮಹಾರಾಜರನ ಆದರ್ಶದ ಮಿತ್ತು ನಮ್ಮ ಮಾತ ಕೆಲಸ ಮಲ್ತಂದಾಂಡ ನಂದಿ ಮಾತ್ರ ವರಿನತ್ತು ಹಿಂದೂ ಸಮಾಜಲ ವರಿಯುಂಡು. ನಂದಿನ ವರಿಪುನ ಮೂಲಕ ಹಿಂದೂ ಸಮಾಜನ ವರಿಪುನಂಚಿದ್ನ ಒಂಜಿ ದೀಕ್ಷೆಲ್ಲ ಈ ಸಭೆತ್ತ ಮೂಲಕ ನಮ್ಮ ಮಾತ ಮಲ್ಪುಗ ಪನ್ಪುನಂಚಿದ್ನ ಪಾತ್ರಣ ಪನೊಂದು ಎನ್ನ ಪಾತ್ರಣ ಮುಗಿತೊಂದಿಲ್ಲ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ನಮ ಪಾರ್ವತಿ ಪದಯೇ ಹರ ಹರ. ಧನ್ಯವಾದಗಳು ಸರ್. ಇನ್ನು ಶ್ರೀ ಗೋಪಾಲಕೃಷ್ಣ ಭಟ್, ಮ್ಯಾನೇಜಿಂಗ್ ಡೈರೆಕ್ಟರ್, ದ್ವಾರಕಾ ಸಮೂಹ ಸಂಸ್ಥೆಗಳು, ಇವರಿಂದ ಇದೀಗ ಅಧ್ಯಕ್ಷೀಯ ನೆಲೆಯ ಮಾತುಗಳು. ಮಹತೋಬಾರ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಶಿರಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ನಂದಿ ಗೋಮಾತೆಗೆ ಪ್ರಣಾಮಗಳನ್ನು ಮಾಡುತ್ತಾ, ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಾಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ನಂದಿ ರಥಯಾತ್ರಾ ಸಂಚಾಲನಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯತಕ್ಕಂತಹ ಈ ನಂದಿ ಗೋಯಾತ್ರೆ ಏನಿದೆ ಇವತ್ತು ಪುತ್ತೂರಿಗೆ ಬಂದಿದೆ. ಗೋಮಾತೆಯ ನಂದಿಯ ಮಹತ್ವದ ಬಗ್ಗೆ ಶ್ರೀಯುತ ಪ್ರವೀಣ್ ಸರಳರಾಯರು ಹಾಗೆ ಶ್ರೀಕಾಂತ ಶೆಟ್ಟಿ ಕಾರ್ಕಳ ಇವರು ತುಂಬ ಸುಂದರವಾಗಿ ತುಂಬ ಉತ್ಸಾಹಕರವಾದ ಮಾತನ್ನು ಹೇಳಿದರು. ಒಬ್ಬ ಗೋಸೇವಕನಾಗಿ ಒಬ್ಬ ಮನೆಯಲ್ಲಿ ದೇಶಿ ಗೋವನ್ನು ಸಾಕುವವನಾಗಿ ನಾನು ಈ ಮೂಲಕ ನಿಮಗೆಲ್ಲ ಏನೋ ಕರೆಯನ್ನು ಕೊಡ್ತಾ ಇರೋದು ಅಂತ ಹೇಳಿದರೆ, ನಾವು ಯಾವುದೇ ಸಾಕು ಪ್ರಾಣಿಯನ್ನು ಸಾಕ್ಬೋದು, ಬೆಕ್ಕು ಸಾಕ್ಬೋದು, ನಾಯಿಯನ್ನು ಸಾಕ್ಬೋದು, ಆದರೆ ಗೋವು ಖಂಡಿತ ನಮಗೆ ಹೊರೆಯಲ್ಲ. ನೀವು ಎಷ್ಟು ನಗರದ ಮಧ್ಯಭಾಗದಲ್ಲಿ ಮನೆ ಮಾಡಿರಿ, ನೀವು ಎಷ್ಟು ಬ್ಯುಸಿ ಲೈಫನ್ನು ಲೀಡ್ ಮಾಡ್ತಾಯಿರಿ, ಗೋವು ನಿಮಗೆ ಹೊರೆಯಾಗೋದಿಲ್ಲ. ಗೋವನ್ನು ನೀವು ಯಾವುದೇ ರೀತಿಯ ಲಾಭಕ್ಕೋಸ್ಕರ ಸಾಕಬೇಡಿ. ನೀವು ತಿಂದು ಉಳಿದಂತಹ ನಿಮ್ಮ ಮನೆಯಲ್ಲಿ ಹಾಳಾಗುವಂತಹ ಯಾವುದೇ ವಸ್ತು ಇದ್ದರೂ ಕೂಡ, ನೀವು ತರಕಾರಿಯ ಸಿಪ್ಪೆ ಇರ್ಬೋದು ಅಥವಾ ಉಳಿದ ಅನ್ನ ಇರ್ಬೋದು, ಇವತ್ತು ಏನು ನೀವು ಮನೆಯಲ್ಲಿ ರಾತ್ರಿ ಅನ್ನ ಉಳಿಸಿದರೆ ಅದನ್ನು ಎಲ್ಲಿ ಚೆಲ್ತೀರಿ, ಮತ್ತು ಏನು ತರಕಾರಿ ಇರ್ತದೆ ಅದನ್ನು ಎಲ್ಲಿ ಚೆಲ್ತೀರಿ, ಅಂತಹ ಯಾವುದೇ ರೀತಿಯ ಏನು ನಿಮ್ಮಲ್ಲಿ ಉಳಿತದೆ ಅಂತಹ ಒಂದು ವಸ್ತುವಿನಿಂದ ನಿಮ್ಮ ಒಂದು ಗೋವನ್ನು ನಿಮ್ಮ ಮನೆಗಳಲ್ಲಿ ಸಾಕ್ಬೋದು. ಮತ್ತು ನಮ್ಮ ಇಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಏನು ಮಲ್ನಾಡು ಗಿಡ್ಡ ಗೋವಿದೆ, ಅದರ ಆಹಾರ ತುಂಬ ಕಡಿಮೆ, ಅದಕ್ಕೆ ತುಂಬ ಕಡಿಮೆ ಅಂತೇಳಿ ಬರೀ ಒಂದು 3-4 kg ಆಹಾರದಲ್ಲಿ ಅದರ ಇಡೀ ದಿನ ಸಾಕ್ತದೆ. ಇಂತಹ ಒಂದು ಗೋವನ್ನು ನಾವು ಎಲ್ಲ ನಮ್ಮ ಮನೆಗಳಲ್ಲಿ ಸಾಕೋಣ. ನಾವು ಗೋವು ಉಳಿಸುವ ಬಗ್ಗೆ ಗೋಶಾಲೆಗಳನ್ನು ಮಾಡ್ಬೋದು, ಮತ್ತು ಬೇರೆ ಇನ್ನೇನೋ ಮಾಡ್ಬೋದು. ಯಾವಾಗ ನಾವು ನಮ್ಮ ಮನೆಗಳಲ್ಲಿ ಗೋವನ್ನು ಸಾಕಲಿಕ್ಕೆ ಶುರು ಮಾಡೋದಿಲ್ವೋ ಅಲ್ಲಿವರೆಗೆ ನಮ್ಮ ಗೋ ಸಂರಕ್ಷಣೆ ನಮ್ಮ ಉದ್ದೇಶ ಕೇವಲ ಕನಸಾಗಿ ಉಳಿತದೆ. ನಾವು ಪ್ರತಿಯೊಬ್ಬರೂ ನಮ್ಮ ಮನೆಗಳಲ್ಲಿ ಗೋವನ್ನು ಸಾಕೋಣ. ಅದರಿಂದ ನಾವು ಉಪಯೋಗ ಏನೆಲ್ಲ ಇದೆ ಅಂತೇಳಿ ಈಗಾಗಲೇ ಎಲ್ಲರೂ ಹೇಳಿದರು, ಅದರ ಬಗ್ಗೆ ಮತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆರೋಗ್ಯಕ್ಕಾಗಿ, ಐಶ್ವರ್ಯಕ್ಕಾಗಿ, ಭಕ್ತಿಗಾಗಿ, ನಮಗೆಲ್ಲ ಶಕ್ತಿಗಾಗಿ, ಮತ್ತು ನಾವೆಲ್ಲರೂ ದೇಸಿ ಗೋವಿನತ್ತ ಅದೇ ರೀತಿ ಸಾವಯವದತ್ತ ಸಾಗೋಣ ಅಂತ ಹೇಳ್ತಾ, ಈ ನಂದಿ ರಥಯಾತ್ರೆ ತುಂಬ ಸುಂದರವಾಗಿ ಅದ್ಧೂರಿಯಾಗಿ ಮೂಡಿಬಂದಿದೆ. ಸಹಕರಿಸಿದ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಹರಿ ಓಂ. ದಯವಿಟ್ಟು ಯಾರು ಕೂಡ ಕಾರ್ಯಕ್ರಮ ಬಿಟ್ಟು ತೆರಳಬಾರ್ದು. ಸಭಾ ಕಾರ್ಯಕ್ರಮದ ನಂತರ ನೀನ್ಯಾರಿಗಾದೆಯೋ ಎಲೆಮಾನವ ಎಂಬ ನೃತ್ಯ ರೂಪಕದ ಪ್ರದರ್ಶನ ಇದೆ. ಅದನ್ನು ಎಲ್ಲರೂ ವೀಕ್ಷಿಸಿ ಇಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಂದಿ ಪೂಜೆಗೆ 100 ರೂಪಾಯಿ ಹಾಗೂ ಗೋಮಯ ಹಣತೆಯ ಕಿಟ್ಟಿಗೆ 150 ರೂಪಾಯಿ ಇದೆ. ಗೋಮಯ ಹಣತೆಯ ಕಿಟ್ಟಿನಲ್ಲಿ 5 ಹಣತೆಗಳಿದೆ. ಇದನ್ನು ಏಪ್ರಿಲ್ 6ರಂದು ರಾಮನವಮಿಯಂದು ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಬೆಳಗಿಸಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ನೀಡುವಂತಹ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಾ ಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ನಂದಿ ರಥಯಾತ್ರೆ ಸಂಚಾಲನ ಸಮಿತಿ ಪುತ್ತೂರು ಇವರು ಆಯೋಜಿಸಿದಂತಹ ನಂದಿ ರಥಯಾತ್ರೆಯ ಕೊನೆಯ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ, ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಗೋಪಾಲಕೃಷ್ಣ ಭಟ್, ಮ್ಯಾನೇಜಿಂಗ್ ಡೈರೆಕ್ಟರ್ ದ್ವಾರಕಾ ಸಮೂಹ ಸಂಸ್ಥೆಗಳು, ಇವರಿಗೆ ನಮ್ಮ ನಂದಿಯ ರಥಯಾತ್ರೆ ಸಂಚಾಲನ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನವನ್ನು ನೀಡಿದಂತಹ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಶ್ರೀ ಎಡನೀರು ಸಂಸ್ಥಾನ ಮಠ ಕಾಸರಗೋಡು, ಇವರಿಗೂ ಈ ಕಾರ್ಯಕ್ರಮದ ಸಂಚಾಲನ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ದಿಕ್ಷೂಚಿ ಭಾಷಣವನ್ನು ಮಾಡಿದಂತಹ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಮಿತಿ ಸದಸ್ಯರು, ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಗೋಸೇವಾ ಗತಿವಿಧಿ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕರಾದಂತಹ ಶ್ರೀ ಪ್ರವೀಣ್ ಸರಳಾಯ, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೋರ್ವರು ಶ್ರೀ ಭಕ್ತಿಭೂಷಣ್ ದಾಸ್, ಅಧ್ಯಕ್ಷರು ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್, ಇವರಿಗೂ ನಮ್ಮ ಸಂಚಾಲನ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಂದಿ ಯಾತ್ರೆಯನ್ನು ತೆಂಗಿನಕಾಯಿ ಒಡೆಯುವುದರ ಮೂಲಕ ಉದ್ಘಾಟಿಸಿದಂಥ ಡಾಕ್ಟರ್ ಸಚಿನ್ ಶಂಕರ್ ಆಹಾರಕೆರೆ, ಇವರಿಗೂ ನಮ್ಮ ಸಂಚಾಲನ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಹಾಗೆಯೇ ಸಂಚಾಲನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಪ್ರಸನ್ನ, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮ ಸಂಚಾಲನ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ಹಾಗೆಯೇ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಭಜನಾ ತಂಡ, ಚೆಂಡೆ, ಶಂಕನಾದ, ಪೂರ್ಣಕುಂಭ ಸ್ವಾಗತ ಭಜನಾ ತಂಡ, ವಿಷ್ಣು ಸಹಸ್ರನಾಮ ಪಠನ ಮಾಡಿದಂತಹ ಎಲ್ಲ ತಂಡದ ಸದಸ್ಯರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಉಪಹಾರ ವಿತರಿಸಲು ಸಹಕರಿಸಿದಂತಹ ದೇವಸ್ಥಾನದ ನಿತ್ಯ ಕರಸೇವಕರ ತಂಡದವರಿಗೂ ನಮ್ಮ ಸಂಚಾಲನಾ ಸಮಿತಿಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಸಭೆಯಲ್ಲಿ ಉಪಸ್ಥಿತ ಇರುವ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ತನು ಮನ ಧನಗಳಿಂದ ಸಹಕರಿಸಿದಂತಹ ಪುತ್ತೂರಿನ ಎಲ್ಲ ಬಂಧು ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗ, ಮಾಧ್ಯಮ ಬಂಧುಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಈ ದೇವಸ್ಥಾನದ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪುತ್ತೂರಿನ ಎಲ್ಲ ಗಣ್ಯರಿಗೂ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು, ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ವಿವೇಕಾನಂದ ತಾಂತ್ರಿಕ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕ ನೀನ್ಯಾರಿಗಾದೆಯೋ ಎಲೆ ಮಾನವ ಪ್ರದರ್ಶನಗೊಳ್ಳಲಿದೆ. ಜೈ ಶ್ರೀರಾಮ್. ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಾ ಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ನಂದಿ ರಥಯಾತ್ರೆ ಸಂಚಾಲನಾ ಸಮಿತಿ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುತ್ತಾ ಇರುವ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ಕಡೆಯಿಂದ ಒಂದು ಸುಂದರವಾದ ನೃತ್ಯ ರೂಪಕ ಮೂಡಿಬರಲಿದೆ. ನೀನ್ಯಾರಿಗಾದೆಯೋ ಎಲೆ ಮಾನವ. ಕಾರ್ಯಕ್ರಮ ಮೊದಲುಗೊಳ್ಳುವ ಮೊದಲು ಒಂದು ಸಣ್ಣ ಪರಿಚಯ.
ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜು ಸರಿಸುಮಾರು 20 ವರ್ಷಗಳಿಂದ ಹೆಚ್ಚು ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲರ ಜನಮನ್ನಣೆ ಗಳಿಸಿದೆ. ಇದರ ಸಾಂಸ್ಕೃತಿಕ ಸಮಿತಿ ಭೂಮಿಕಾ ಕಲಾ ಸಂಘ. ಭೂಮಿಕಾ ಕಲಾ ಸಂಘ ಕೂಡ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜಿನಷ್ಟೇ ಹಳತಾಗಿದ್ದು 20 ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಸಾಂಸ್ಕೃತಿಕ ಸೇವೆಯನ್ನು ನಡೆಸುತ್ತಾ ಬಂದಿದೆ. ಈ ಸಂಘಕ್ಕೆ ವಿದ್ಯಾರ್ಥಿಗಳೇ ಜೀವಾಳ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮೊದಲುಗೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಲವಾರು ಸಭೆಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇತ್ತೀಚೆಗೆ ನಡೆದ ಶ್ರೀರಾಮ ಕಥಾ ವೈಭವ ಅದಕ್ಕೆ ಒಂದು ಉದಾಹರಣೆ. ಅದರ ನಂತರ ನಮ್ಮ ಕಡೆಯಿಂದ ನಡೆದ ಇನ್ನೊಂದು ಪ್ರಯೋಗ ವೀರ ಸಾವರ್ಕರ್. ಇದೇ ಮೊದಲ ಬಾರಿಗೆ ಗೋವಿನ ಬಗ್ಗೆ ನಾವೊಂದು ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಶೈಕ್ಷಣಿಕದ ಚಟುವಟಿಕೆಗಳ ಒತ್ತಡದ ಬಗ್ಗೆ ಎಲ್ಲರಿಗೂ ಅರಿವಿರುತ್ತದೆ. ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲರ ಸಹಕಾರ ನಮ್ಮ ವಿದ್ಯಾರ್ಥಿಗಳ ಮೇಲಿರ್ತದೆ ಎಂಬ ಆಶಯದೊಂದಿಗೆ ನಾವಿಂದು ಇಲ್ಲಿ ಬಂದಿದ್ದೇವೆ. ನನ್ನ ಹೆಸರು ಶ್ವೇತಾಂಬಿಕಾ ಅಂತ, ಭೂಮಿಕಾ ಕಲಾ ಸಂಘದ ಸಹ ಸಂಯೋಜಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ. ನನ್ನ ಜೊತೆ ಇದ್ದಾರೆ ಪ್ರೊಫೆಸರ್ ಸುದರ್ಶನ್ ML ಅವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗ ಭೂಮಿಕಾ ಕಲಾ ಸಂಘದ ಮುಖ್ಯ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಪ್ರಸನ್ನ ಅವರು ಸಭೆಯಲ್ಲಿ ಇದ್ದಾರೆ. ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ನಮಗೆ ದೊರಕಲು ರೂವಾರಿಗಳಾದ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದ ಶ್ರೀಯುತ ರವಿಕೃಷ್ಣ ಡಿ ಕಲ್ಲಾಜೆ ಅವರಿದ್ದಾರೆ ಮತ್ತು ಶ್ರೀಮತಿ ವಿದ್ಯಾಗೌರಿ ಅವರಿದ್ದಾರೆ. ನಿಮ್ಮ ಈ ಬೆಂಬಲವನ್ನು ಸದಾ ಸ್ಮರಿಸುತ್ತೇವೆ. ಇದರೊಂದಿಗೆ ಕಾರ್ಯಕ್ರಮ ಮೊದಲುಗೊಳ್ಳುತ್ತಿದ್ದೇನೆ. ನಮಗೆಲ್ಲರಿಗೂ ತಿಳಿದಂತೆ ಗೋವು ದೈವಿ ಪ್ರಧಾನ. ಇಂದು ನಮ್ಮೆದುರು ನಿಂತಿರುವ ಈ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಅಮೂಲ್ಯವಾದ ಭಾಗವೊಂದನ್ನು ಉಳಿಸಿಕೊಳ್ಳಲು ನಾವು ಮಾಡುತ್ತಿರುವ ಹಲವು ಪ್ರಯತ್ನಗಳಲ್ಲಿ ಒಂದೆಂದು ಭಾವಿಸುತ್ತೇವೆ. ಗೋಮಾತಾ ತ್ವಂ ಜಗತಾ ಮಾತಾ ಸರ್ವದೇವಮಯೋ ಭವಃ ತಸ್ಮಾತ್ ಸರ್ವ ಪ್ರಯತ್ನೇನ ಗೋ ಬ್ರಾಹ್ಮಣಂ ಪರಿಪಾಲಯೇತ್. ಸರ್ವದೇವತೆಗಳ ಆವಾಸವಾಗಿರುವ ಗೋಮಾತೆಯನ್ನು ಸ್ಮರಿಸುತ್ತಾ ಈ ವೇದಿಕೆಯನ್ನು ನಾವೀಗ ಕಾರ್ಯಕ್ರಮಕ್ಕಾಗಿ ಅಲಂಕರಿಸಲಿದ್ದೇವೆ. ಇದೀಗ ಈ ವೇದಿಕೆ ನೀರ್ಯಾರಿಗಾದೆಯೋ ಎಲೆ ಮಾನವ ನೃತ್ಯ ರೂಪಕಕ್ಕಾಗಿ ನನ್ನ ವಿದ್ಯಾರ್ಥಿಯಾದ ಸಾತ್ವಿಕ್ ನಾಯಕ್ ಅಜೇರು ಅವರನ್ನು ಕಾರ್ಯಕ್ರಮ ಮೊದಲುಗೊಳ್ಳಲು ಕರೆಯುತ್ತಿದ್ದೇನೆ. ವೇದಿಕೆ ನಿಮಗಾಗಿ ವಿದ್ಯಾರ್ಥಿಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಗೋಮಾತೆಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಗೋಮಾತೆಯನ್ನು ನಾವು ಕೇವಲ ಒಂದು ಪ್ರಾಣಿ ಎಂದು ಭಾವಿಸುವುದಿಲ್ಲ, ಅವಳನ್ನು ಮಾತೃ ಸ್ಥಾನದಲ್ಲಿಟ್ಟು ಪೂಜನೀಯವಾಗಿ ಪೂಜಿಸುತ್ತೇವೆ. ಹೀಗೆ ಗೋವು ನಮಗೆ ಹಾಲು, ತುಪ್ಪ, ಗೋಮಯ, ಗೋಮೂತ್ರ ಮುಂತಾದ ವೈಜ್ಞಾನಿಕವಾಗಿ ಅಂಶಗಳುಳ್ಳಂತಹ ಉತ್ಪನ್ನಗಳನ್ನು ನೀಡುತ್ತಾ ನಮ್ಮ ಆರೋಗ್ಯಕ್ಕೆ ಹಾಗೆ ನಮ್ಮ ಸಮಾಜದ ಏಳಿಗೆಗಾಗಿ ಗೋವು ನಮಗೆ ಸಹಕಾರ ನೀಡುತ್ತಿದೆ. ಗೋಮಾತೆಯು ನಮ್ಮ ಸಂಸ್ಕೃತಿಯ ಪ್ರತೀಕ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಶ್ರೀಕೃಷ್ಣನು ಗೋವುಗಳ ಒಟ್ಟಿಗೆ ಗೋಪಾಲಕನಾಗಿ ಇದ್ದವ. ಶ್ರೀಕೃಷ್ಣ ಮತ್ತು ಗೋಪಾಲಕನ ಸಂಬಂಧವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ
सबकी लाज, सबके स्वामी अंतर्यामी पूरन कीजिए काज। देवकी नंदन तुमको वंदन रखते सबकी लाज, सबके स्वामी अंतर्यामी पूरन कीजिए काज। मन मंदिर में सजे बिहारी, मनमोहन तेरी छवि अति प्यारी। मन मंदिर में सजे बिहारी, मनमोहन तेरी छवि अति प्यारी। बंसी बजैया रास रचैया, तारनहार मेरे तुम ही के भैया। तुमसे बड़ा कहाँ कौन कन्हैया। श्री कृष्ण गोविंद हरे मुरारे, हे नाथ नारायण वासुदेवा। श्री कृष्ण गोविंद हरे मुरारे, हे नाथ नारायण वासुदेवा। देवकी नंदन तुमको वंदन रखते सबकी लाज, सबके स्वामी अंतर्यामी पूरन कीजिए। ಗೋಮಾತೆಯು ನಮ್ಮ ಸಂಸ್ಕೃತಿಯ ಪ್ರತೀಕ. ಶ್ರೀಕೃಷ್ಣನು ಗೋಪಾಲಕನಾಗಿ ಗೋವುಗಳ ಸಂಗಾತಿಯಾಗಿ ಗೋಕುಲದಲ್ಲಿ ಬೆಳೆದದ್ದು ನಮಗೆಲ್ಲರಿಗೂ ತಿಳಿದಿರುವ ಸತ್ಯ. ಅವನು ಗೋವುಗಳನ್ನು ತನ್ನ ಕುಟುಂಬದಂತೆ ಭಾವಿಸುತ್ತಿದ್ದನು. ಈಗ ಗೋಮಾತೆಯ ಇಂದಿನ ಸನ್ನಿವೇಶದಲ್ಲಿ ಗೋಮಾತೆಯ ಮೇಲಾಗುತ್ತಿರುವ ಹಾನಿ ಅಥವಾ ಗೋಮಾತೆಯ ಮೇಲಾಗುತ್ತಿರುವ ಹಿಂಸೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಸಣ್ಣ ನಾಟಕದೊಂದಿಗೆ ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಇಷ್ಟು ವರ್ಷಗಳು ಕಳೆದರೂ ಕೂಡ ನಮಗೆ ಮಕ್ಕಳಾಗಲಿಲ್ಲವಲ್ಲ. ಮಕ್ಕಳಾಗಲಿಲ್ಲದಿದ್ದರೆ ಏನಾಯಿತು? ಗೋಮಾತೆಯು ನಮ್ಮ ಸಂಸ್ಕೃತಿಯ ಪ್ರತೀಕ. ಅವಳನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ನಾವೇಕೆ ಗೋವುಗಳನ್ನು ನಮ್ಮ ಮನೆಯ ಹಿಂದಿರುವ ಜಾಗದಲ್ಲಿ ಹಟ್ಟಿಯನ್ನು ಕಟ್ಟಿ ಸಾಕಿ ಸಲಬಾರದೆ? ಹಾ, ಹಾಗೆ ಮಾಡೋಣ. ಕೆಲವು ವರ್ಷಗಳ ನಂತರ ಪಕ್ಕದ ಊರಿನಲ್ಲಿ ಯಾವುದೋ ಒಳ್ಳೆ ಹಿಂಡಿಯನ್ನು ಮಾರುತ್ತಿದ್ದಾರಂತೆ. ನಾವು ಅದನ್ನು ಖರೀದಿಸಿ ನಮ್ಮ ಮಕ್ಕಳಿಗೆ ನೀಡೋಣವೇ? ಹಾ, ಆಗಬಹುದು. ಸರಿ, ನಾನು ಕೂಡಲೇ ಖರೀದಿಸಿ ಬರ್ತೇನೆ. ಆದಷ್ಟು ಬೇಗ ಬನ್ನಿ. ಹಾ, ಆದಷ್ಟು ಬೇಗ ಬರ್ತೇನೆ. ಯಾರು? ಅಯ್ಯೋ, ನನ್ನ ಹಸು, ನನ್ನ ಹಸು! ನಿಲ್ಲಿ, ನಿಲ್ಲಿ, ಬಿಡಿ ನನ್ನನ್ನು. ಅಯ್ಯೋ, ನನ್ನ ಹಸುವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಈಶ್ವರಣ್ಣ, 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 ಈಶ್ವರಣ್ಣ! ಅಯ್ಯೋ, ಏನಾಯಿತು? ನನ್ನ ಹಸುಗಳನ್ನು ಕಳ್ಳರು ತೆಗೆದುಕೊಂಡು ಹೋಗುತ್ತಿದ್ದಾರೆ, ದಯವಿಟ್ಟು ರಕ್ಷಿಸಿ. ಹೌದೇ? ನನ್ನ ಪರಿಚಯದ ಗೋ ಸಂರಕ್ಷಕರಿದ್ದಾರೆ, ಅವರಿಗೆ ಕರೆಯನ್ನು ಮಾಡುತ್ತೇನೆ. ಹಲೋ ಅಣ್ಣ, ಇಲ್ಲಿ ರುಕ್ಮಿಣಿ ಅಕ್ಕನವರ ಹಸುವನ್ನು ಕದ್ದುಕೊಂಡು ಹೋಗುತ್ತಿದ್ದಾರೆ. ಬೇಗ ಊರಿಗೆ ನಾಕಬಂದಿಯನ್ನು ಹಾಕಿ. ಹೇ, ನಿಲ್ಸು ನಿಲ್ಸು, ಅಲ್ಲೋಡು, ಗೋ ರಕ್ಷಕರು ಬರ್ತಿದ್ದಾರೆ. ತಿರುಗಿಸು ತಿರುಗಿಸು. ಹೇ, ಎಲ್ಲಿಗೆ ಹೋಗ್ತಿದ್ದೀರಿ? ಆ ಹಸುವನ್ನು ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಿಲ್ಲಿ ನಿಲ್ಲಿ. ರುಕ್ಮಿಣಿಯವರೇ, ಹೀಗೋ ತೆಗೆದುಕೊಳ್ಳಿ, ನಿಮ್ಮ ಹಸುವನ್ನು ರಕ್ಷಿಸಿದ್ದೇನೆ. ತುಂಬ ಧನ್ಯವಾದಗಳು ಈಶ್ವರಣ್ಣ. ಸರಿ, ನಾನಿನ್ನು ಬರುತ್ತೇನೆ. ಆಗಬಹುದು. ಕಂದ, ಬಾ, ಮನೆಗೆ ತೆರಳೋಣ. ಹಲವು ದಿನಗಳು ಕಳೆದ ನಂತರ ಈಶ್ವರನು ಪೇಟೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಹಸುಕಳ್ಳರು ಈಶ್ವರಣ್ಣನ ಚಲನವಲನಗಳನ್ನು ಗಮನಿಸುತ್ತಿದ್ದರು. ಹಸುಕಳ್ಳರ ಮರ್ಯಾದೆಯನ್ನು ಊರವರ ಮುಂದೆ ಈಶ್ವರಣ್ಣ ತೆಗೆದ ಕಾರಣ ಅವರಿಗೊಂದು ಪಾಠವನ್ನು ಕಲಿಸಬೇಕೆಂದು ಮೊದಲೇ ನಿಶ್ಚಯಿಸಿದ್ದರು. ಹಸುಕಳ್ಳರನ್ನು ಹಿಂದೆಯಿಂದ ಬಂದು ಈಶ್ವರನನ್ನು ಹಿಡಿದು ಪೇಟೆಯಲ್ಲಿ ಎಲ್ಲರ ಮುಂದೆ ಹಿಗ್ಗಾಮುಗ್ಗಾ ಹೊಡೆಯುತ್ತಾರೆ. ಅಯ್ಯೋ, ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ! ಗೋಮಾತೆಯನ್ನು ರಕ್ಷಿಸಿದ ಫಲ ಇಂದು ನನ್ನನ್ನು ರಕ್ಷಿಸಿತು. ಗೋವು ಎಂದರೆ ಬರೀ ಹಸುವಲ್ಲ, ಅದರ ರೋಮ ರೋಮದಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಾರೆ. ಗೋಮಯ ಮತ್ತು ಗೋಮೂತ್ರ ಬಿದ್ದ ಅಂಗೈಷ್ಟು ಜಾಗವು ಕೂಡ ಪವಿತ್ರ ಸ್ಥಳವಾಗುತ್ತದೆ, ಪರಿಶುದ್ಧವಾಗುತ್ತದೆ. ಅವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ.
ಅದೇ ಊರಿನಲ್ಲಿ ಅಶೋಕ ಮತ್ತು ಗಿರೀಶ ಎಂಬ ಇಬ್ಬರು ಹೋಟೆಲ್ ಬಿಸ್ನೆಸ್ ಮಾಡಲು ಯೋಚಿಸಿ ಹೋಟೆಲ್ ವನಸುಮ ಎಂದು ಪ್ರಾರಂಭಿಸುತ್ತಾರೆ. ಅಲ್ಲವೋ ಗಿರೀಶ, ನಮ್ಮ ಹೋಟೆಲಿನಲ್ಲಿ ಒಳ್ಳೆ ವ್ಯಾಪಾರ ಏನೋ ಆಗುತ್ತದೆ. ಆದರೆ ಏನೋ? ಆದರೆ ರಾತ್ರಿ ಉಳಿಯುವ ಅನ್ನ ಪದಾರ್ಥಗಳನ್ನು ಎಂತ ಮಾಡುವುದು? ಹೌದಲ್ವಾ? ಹೀಗೆ ಮಾಡೋಣ. ಉಳಿದ ಆಹಾರವನ್ನು ಒಂದು ಪ್ಲಾಸ್ಟಿಕ್ ಕವರಿನಲ್ಲಿ ಕಟ್ಟಿ ಆಚೆ ಬಿಸಾಡೋಣ. ದಾರಿಯಲ್ಲಿ ಹೋಗುವಂತಹ ದನಕರುಗಳು ಆಹಾರ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲಿ. ಹಾಗೆ ಮಾಡೋಣ. ಪ್ರತಿದಿನವೂ ಅಶೋಕ ಮತ್ತು ಗಿರೀಶ ಮನೆಗೆ ತೆರಳುವಾಗ ಆಹಾರದ ಚೀಲವನ್ನು ಮಾರ್ಗದ ಬದಿಯಲ್ಲಿ ಬಿಸಾಡುತ್ತಿದ್ದರು. ಒಂದು ಬಾರಿ ಕೃಷ್ಣಯ್ಯನ ದನ ಕೃಷ್ಣಯ್ಯ ಇಲ್ಲದ ಸಮಯದಲ್ಲಿ ಅದೇ ದಾರಿಯಾಗಿ ಬಂದಿತ್ತು. ಏನೂ ಅರಿಯದ ಹಸು ಪ್ಲಾಸ್ಟಿಕ್ ಚೀಲ ಸಮೇತ ಆಹಾರವನ್ನು ನುಂಗಿತು. ಇಷ್ಟು ಸಮಯವಾದರೂ ಕೂಡ ನನ್ನ ಹಸು ಬರಲಿಲ್ಲವಲ್ಲ, ಏಕೆ ತಡವಾಯಿತು? ಓ, ಬಂದಳಲ್ಲ. ಹಾ, ಬಾ, ನಿಮಗೆ ನೀರು ಕೊಡುತ್ತೇನೆ. ತಡರಾತ್ರಿಯ ಸಮಯ. ಇಷ್ಟು ಹೊತ್ತಿನಲ್ಲಿ ಅವಳು ನನ್ನನ್ನು ಕರೆಯಬೇಕಿತ್ತಲ್ಲ, ಏಕೆ ಕರೆಯಲಿಲ್ಲ? ನಿಲ್ಲಿ, ನೋಡುತ್ತೇನೆ. ಕಂದ, ಕಂದ, ಏಕೆ ಮಲಗಿದ್ದಿ? ಎದ್ದೇಳು, ಏನಾಯ್ತು ನಿನಗೆ? ಈಶ್ವರಣ್ಣ, ಈಶ್ವರಣ್ಣ. ಅಯ್ಯೋ, ಏನಾಯ್ತು? ಈಶ್ವರಣ್ಣ, ಈಶ್ವರಣ್ಣ, ನನ್ನ ಹಸು ಹೇಳುತ್ತಿಲ್ಲ, ಏನಾಯಿತು ಎಂದು ಒಂದು ಬಾರಿ ನೋಡಿ. ಹೌದೇ? ಬನ್ನಿ ನೋಡೋಣ. ಅಯ್ಯೋ, ಈ ಹಸುವಿನ ಆರೋಗ್ಯದಲ್ಲಿ ಏರುಪೇರಾದಂತೆ ಕಾಣುತ್ತಿದೆ. ಈ ಹಸು ಇಂದು ಎಲ್ಲಾದರೂ ಆಟವಾಡಲು ಹೋಗಿತ್ತೆ? ಇಲ್ಲೇ ಅಕ್ಕಪಕ್ಕದಲ್ಲಿ ಆಟವಾಡಲು ಹೋಗಿತ್ತಷ್ಟೇ. ಹೋ, ಇಲ್ಲೇ ಪಕ್ಕದ ದಾರಿಯಲ್ಲಿರುವಂತಹ ಅಶೋಕಣ್ಣನ ಹೋಟೆಲ್ನಿಂದ ಎಸೆದಂತಹ ಪ್ಲಾಸ್ಟಿಕ್ ಅನ್ನು ತಿಂದಂತೆ ಕಾಣುತ್ತಿದೆ. ಅಯ್ಯೋ ದೇವರೇ! ರುಕ್ಮಿಣಿ, ಏನಾಯಿತು? ನೋಡಿ, ನಮ್ಮ ಹಸು ಪ್ಲಾಸ್ಟಿಕ್ ತಿಂದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಅಯ್ಯೋ, ಹೇಳಮ್ಮ, ಹೇಳು. ನಮಗಾದ ನೋವು ಇನ್ನಾರಿಗೂ ಆಗುವುದು ಬೇಡ. ಈ ಪರಿಸರ ಮಾಲಿನ್ಯಕ್ಕೆ ನಾವೇ ಕಾರಣ. ಇದನ್ನು ನಾವು ತಡೆಗಟ್ಟಲೇಬೇಕು. ಇನ್ನು ಮುಂದೆ ಗೋವುಗಳನ್ನು ರಕ್ಷಿಸೋಣ. ಗೋಮಾತೆಯ ಚಳುವಳಿಯನ್ನು ಪ್ರಾರಂಭಿಸೋಣ. ಗೋಮಾತೆಯು ನಮ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕ ಮಾತ್ರವಲ್ಲ, ಅವಳು ವಿಜ್ಞಾನದ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವಪೂರ್ಣ. ಗೋಮಾತೆಯಿಂದ ನಾವು ಪಡೆಯುವ ಗವ್ಯ ಉತ್ಪನ್ನಗಳು ನಮ್ಮ ಆರೋಗ್ಯ ಮತ್ತು ಪರಿಸರಕ್ಕೆ ಅಮೂಲ್ಯವಾದುವು. ಗೋಮಯವು ಒಂದು ಶಕ್ತಿಶಾಲಿ ಪ್ರತಿಜೀವಕ ಮತ್ತು ಸುಗಂಧ ದ್ರವ್ಯ. ಇದನ್ನು ವೈದ್ಯಕೀಯ ಚಿಕಿತ್ಸೆಗಳು ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಬಳಸಲಾಗುತ್ತದೆ. ಗೋಮೂತ್ರವು ಗೋವಿನ ಉತ್ಪನ್ನಗಳನ್ನು ಬಳಸುವುದರಿಂದ ನಾವು ರಾಸಾಯನಿಕ ಮುಕ್ತ ಜೀವನವನ್ನು ಮಾಡಬಹುದು ಮತ್ತು ಪರಿಸರವನ್ನು ಸಂರಕ್ಷಿಸಬಹುದು. ಗೋಮಾತೆಯು ನಮಗೆ ನೀಡುವ ಈ ಸಂಪತ್ತನ್ನು ನಾವು ಗೌರವಿಸಿ ಅವಳನ್ನು ಸಂರಕ್ಷಿಸುವುದು ನಮ್ಮ ಈ ಕರ್ತವ್ಯ. ನಮ್ಮ ಈ ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಂದರವಾಗಿ ಮೂಡಿಬಂದಿದೆ ಅಂದುಕೊಳ್ತೇವೆ. ಸಣ್ಣ ಪಾತ್ರ ಪರಿಚಯ. ನಮ್ಮ ತಂಡದ ಕುಟುಂಬದ ಯಜಮಾನ ಕೃಷ್ಣಯ್ಯನಾಗಿ ಕೃಷ್ಣ ಪ್ರಸಾದ್, ರುಕ್ಮಿಣಿಯಾಗಿ ಅಮೃತಲಕ್ಷ್ಮಿ, ಗೋಮಾತೆಯಾಗಿ ವಿಶ್ರಿತ, ಹಸುಗಳ್ಳರಾಗಿ ಸಂವೇದ್ ಮತ್ತು ಮನೀಶ್, ಈಶ್ವರಣ್ಣನಾಗಿ ಈಶಕೃಷ್ಣ, ಗೋರಕ್ಷಕರಾಗಿ ಶ್ರೀನಿವಾಸ್ ಹೆಗ್ಡೆ ಮತ್ತು ಆದಿತ್ಯ, ಮತ್ತೆ ಅಶೋಕ ಮತ್ತು ಗಿರೀಶನಾಗಿ ಸಂವೇದ್ ಮತ್ತು ಮನೀಶ್. ನಮ್ಮ ನೃತ್ಯ ತಂಡದಲ್ಲಿ ಅನನ್ಯಲಕ್ಷ್ಮಿ ಬಿ, ನಮ್ಮ ಸಾಂಸ್ಕೃತಿಕ ತಂಡದ ಸಹ ಸಂಯೋಜಕಿ ವಿದ್ಯಾರ್ಥಿನಿ ವಿಭಾಗ ಪಾವನಿ, ದೀಪಶ್ರೀ, ಅಕ್ಷಯ ಶಂಕರಿ, ಪ್ರಣಮ್ಯ ಶಂಕರಿ, ಶ್ರಾವಣಿ. ಈ ಕಾರ್ಯಕ್ರಮದ ಸಂಭಾಷಣೆ ಅಮೃತಲಕ್ಷ್ಮಿ ಮತ್ತು ಸಾತ್ವಿಕ್ ನಾಯಕ್,
ಸಾತ್ವಿಕ್ ನಾಯಕ್ ವಿದ್ಯಾರ್ಥಿ ವಿಭಾಗದ ಸಾಂಸ್ಕೃತಿಕ ಸಮಿತಿಯ ಸಂಯೋಜಕನಾಗಿಯೂ ಇದ್ದಾನೆ. ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ಪಾತ್ರ ವಿಂಗಡಣೆ ನನ್ನ ಕಡೆಯಿಂದ, ಸಂಪೂರ್ಣ ಸಂಯೋಜನೆ ವಿದ್ವಾನ್ ಸುದರ್ಶನ್ ML, ಮುಖ್ಯ ಸಂಯೋಜಕರು ಭೂಮಿಕಾ ಕಲಾ ಸಂಘದಿಂದ. ಸಾಮಾಜಿಕ ಜಾಲತಾಣ ವಿಭಾಗದಿಂದ ನಮ್ಮ ವಿದ್ಯಾರ್ಥಿ ಶ್ಯಾಮ್ ಇದ್ದಾನೆ. ಈ ಅವಕಾಶಕ್ಕಾಗಿ ನಮ್ಮ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಬೆನ್ನೆಲುಬಾಗಿರುವ ನಮ್ಮ ಪ್ರಾಂಶುಪಾಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಂದಿ ರಥಯಾತ್ರೆ ಸಂಚಾಲನಾ ಸಮಿತಿಯ ಸರ್ವ ಸದಸ್ಯರಿಗೂ ನಮ್ಮ ಕಡೆಯಿಂದ ಅನಂತಾನಂದಕ ಧನ್ಯವಾದಗಳು. ನಮ್ಮ ಜೊತೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಶ್ರೀಯುತ ರವಿಕೃಷ್ಣ ಡಿ ಕಲ್ಲಾಜೆ ಅವರು, ಶ್ರೀಮತಿ ವಿದ್ಯಾಲಕ್ಷ್ಮಿ ಅವರು, ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಪ್ರಸನ್ನ ಕೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಗೋ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದುಕೊಳ್ಳುತ್ತೇವೆ. ಎಂಜಿನಿಯರಿಂಗ್ ವಿಭಾಗದಿಂದ ಬಂದ ನಾವು ವೈಜ್ಞಾನಿಕವಾಗಿಯೂ ಭಾರತೀಯತೆಯನ್ನು ಒಳಗೊಂಡ ನಾವು ಧಾರ್ಮಿಕವಾಗಿಯೂ ಗೋವಿನ ಮಹತ್ವವನ್ನು ತಿಳಿಸಲು ಸಣ್ಣ ಪ್ರಯತ್ನ ಪಟ್ಟಿದ್ದೇವೆ. ಪ್ರತಿ ಮನೆಯಲ್ಲಿ ಗೋವನ್ನು ಪಾಲಿಸಿ ನಮ್ಮ ಸಂಸ್ಕೃತಿ, ಆರೋಗ್ಯವನ್ನು ಮತ್ತು ಪರಿಸರವನ್ನು ಸಂರಕ್ಷಿಸೋಣ ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಗೋವತ್ಸ ಪಾಲನಂ ನಿತ್ಯಂ ಕುರುವಂತು ಸುಖಮಂಡಿತಂ. ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ರಾಮ್ ರಾಮ್. ಬಹಳ ಅದ್ಭುತವಾದ ಒಂದು ಪ್ರದರ್ಶನವನ್ನು ನೀಡಿರುವ ಈ ವಿದ್ಯಾರ್ಥಿಗಳಿಗೆ ಮಹಾಲಿಂಗೇಶ್ವರ ದೇವರು ಸಂಪೂರ್ಣ ಅನುಗ್ರಹವನ್ನು ಕೊಡಲಿ, ಇನ್ನೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡುವಂತೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಮ್ಮ ಸಮಿತಿಯ ವತಿಯಿಂದ ಕಿರು ಕಾಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅಧ್ಯಕ್ಷರು ಹಾಗೂ ಕೋಶಾಧಿಕಾರಿಗಳು ದಯವಿಟ್ಟು ಇದನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಸನ್ನ ಕುಮಾರ್ ಮಾರ್ತರವರು, ಡಾಕ್ಟರ್ ಪ್ರಸನ್ನ ರವರು. ಅಲ್ಲಿ ಒಂದು ಕಿಟ್ಟನ್ನು, ಗೋವಿನ ಕಿಟ್ಟನ್ನು ಕೊಡ್ತಾ ಇದ್ದಾರೆ. 150 ರೂಪಾಯಿ ಕೊಟ್ಟು ತಾವು ಆ ಕಿಟ್ಟನ್ನು ಪಡ್ಕೊಳ್ಳಬಹುದು. ರಾಮನವಮಿಯ ದಿವಸ ಇದನ್ನು ಉರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಒಂದು ವಿಶೇಷ ಹಣತೆಯನ್ನು ರಾಮನವಮಿಯ ದಿವಸ ಉರಿಸಲಿಕ್ಕೆ ಇರುವಂಥದ್ದು. ಅದನ್ನು ಏಪ್ರಿಲ್ 6ಕ್ಕೆ ರಾಮನವಮಿಯಂದು ಪ್ರತಿ ಮನೆಗಳಲ್ಲಿಯೂ ಈ 5 ಹಣತೆಯನ್ನು ಉರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ. ದಯವಿಟ್ಟು ಕಿಟ್ಟನ್ನು ಪಡ್ಕೊಳ್ಬೇಕು. ಅದರಲ್ಲಿ 5 ಹಣತೆ ಹಾಗೂ ಶುದ್ಧ ಎಳ್ಳೆಣ್ಣೆ, ಅದರ ಜೊತೆಗೆ ಒಂದು ರೇಡಿಯೇಷನ್ ಚಿಪ್, ಅತ್ಯಂತ ಹೆಚ್ಚು ಮೊಬೈಲನ್ನು ಬಳಕೆ ಮಾಡುವವರಿಗೆ ಅದರ ಬ್ಯಾಕ್ ಸೈಡಿಗೆ ಹಾಕುವಂಥ ಒಂದು ರೇಡಿಯೇಷನ್ ಚಿಪ್ಪು ಕೂಡ ಅದರಲ್ಲಿದೆ. ರೇಡಿಯೇಷನನ್ನು ಅದು ಎಲ್ಕೊಳ್ತದೆ. ಅದರ ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣದೊಂದು ಪುಸ್ತಕ ಕೂಡ ಅದರಲ್ಲಿ ಒಟ್ಟಿಗೆ ಇದೆ. 150 ರೂಪಾಯಿ ಕೊಟ್ಟು ಕೌಂಟರಿಂದ ಪಡ್ಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.